मुनि नमित तवे करना
ಪರಮಾತ್ಮ ದುರಿತ ಭಯಂಕರನ ವರಮತ ಊರ ವಿಘ್ನೇಶ್ವರನ ವರಮತ ಊರ ವಿಘ್ನೇಶ್ವರನ ತಗಡದ ತಿಮಿತ ದಿನ ತಗಡದ ತಿಮಿತ ದಿನ ತಗಡದ ತಿಮಿತ ದಿನ ತಾದಿನ ತಗಡದಿನ ತಾದಿನ ತಗಡದಿನ ತಾದಿನ ತಗಡದಿನ ತಾದಿನ ತಾದಿನ ಗಜಮುಖನ ನಿನ್ನ ಆದವನವೇ ಗಜಮುಖ ನಿನ್ನ ಪಾದವನವಿಗೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೋಷಿಕವಾದ ಆಶಾಂಕುದುರೈ ಕಮಲ ಪ್ರಸಾದ ಗಜಮುಖ ನಿನ್ನ ಪಾದವನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವಿಗೆ ದೇವ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪಮ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪಮ ಪುತ್ರ ಗಜಮುಖ ನಿಜವಾಗಿ ಕರುಣಿಸು ವರಗಳ ತೋಂ ದಿನ ದಾದಿನ ದಾದಿನ ತೋಂ ದಿನ ದಾದಿನ ತದಗದಿನ ದಾದಿನ ತಗದಿನ ತದಗದಿನ ದಾದಿನ
ಎಳ್ಳು ರಂಜಿಸುವ ಮದವುರ ಪುರ ತೊಳು ನಿಲ್ಲಿಸಿರುವ ಮದವುರ ಪುರ ತೊಳು ನಿಲ್ಲಿಸಿರುವ ಕರುಣದಿ ನಿಜ ಕಿಳಕರಗುಳಿದು ಕರುಣದಿ ನಿಜ ಕಿಳಕರಗುಳಿದು ತಿರುವ ವಿನಾಯಕ ಪಾಲಿದು ಗಜವದನು ಸುಗುಣ ವಿಜಯ ಸದನ ಸುಗುಣ ವಿಜಯ ಸದನ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಏ ಮತಿಯೊಳಗ ಪುರುಷನುಳ್ಳಾನೆ ಕಾದೆ ಕಾಮೋದರಿನ ಹರೇ ಮತಿಯೊಳಗ ಪುರುಷನುಳ್ಳನೆ ಕಾದೆ ಬಲು ಸಮರ್ಥನು ನಿವಾಗ ಭೀಮ ಬಲನು ಬಲು ಸಮರ್ಥನಿವ ಪ್ರೇಮದಿ ಕರೆದರೆ ಕಾಮಿತ ಬೀವನು ಪ್ರೇಮದಿ ಕರೆದರೆ ಕಾಮಿತ ಬೀವನು ಪ್ರೇಮದಿ ಕರೆದರೆ ಆಮಿತ ಬೀವನು ಪ್ರೇಮದಿ ಕರೆದರೆ ಕಾಮಿತ ಬೀವನು ಕಾಮಿನಿ ಕರೆದು ತಾರೆ ರೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ರೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತೊಂತನ ದಿನ ದಾದಿಲ್ಲ ದಾದಿಲ್ಲ ದಿನ ಮೋದಿ 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 ಅದೇ ದಿನ 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 ಅದೇ
हरे ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವರಯ್ಯ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವರು ಮತ್ತು ಶ್ರೀ ಮಂಜುನಾಥೇಶ್ವರ ದೇವರು ಹಳಿರೆ ನಂಬಿದಂತ ಭಕ್ತರಿಗೆ ಪ್ರೀತಿ ಕೊಟ್ಟಂತಹ ಶ್ರೀ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ಆಹೋ ಆಹೋ ಮತ್ತು ಧರ್ಮಸ್ಥಳ ಶ್ರೀ ಮಹಾತಾಯಮ್ಮನವರಯ್ಯ ಧರ್ಮಸ್ಥಳ ಶ್ರೀ ಮಹಾತಾಯಮ್ಮನವರು ಮತ್ತು ಶ್ರೀ ಮಹಾತಾಯಮ್ಮನವರು ಹಳಿರೆ ಸರ್ವಮಂಗಲ ಮಂಗಲ್ಯ ಸರ್ವಾರ್ಥ ಸಾಧಕಿ ಶರಣಿ ತ್ರ್ಯಂಬಕೇ ದೇವಿ ನಾರಾಯಣಿ ನಮಸ್ತುತೆ. ಹಳಿರೆ ನಂಬಿದಂತ ಭಕ್ತರಿಗೆ ಪ್ರೀತಿ ಕೊಟ್ಟಂತಹ ಶ್ರೀ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ಆಹೋ ಆಹೋ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿಯವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾ. ನಂಬಿದಂತ ಭಕ್ತರಿಗೆ ಪ್ರೀತಿ ಕೊಟ್ಟಂತಹ ಶ್ರೀ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ಆಹೋ ಆಹೋ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ದೈವ ದೇವರುಗಳವರಯ್ಯ ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ದೇವದೇವರುಗಳು ಮತ್ತು ಶ್ರೀ ದೇವದೇವರುಗಳು ನಂಬಿದಂತ ಭಕ್ತರಿಗೆ ಪ್ರೀತಿ ಕೊಟ್ಟಂತಹ ಶ್ರೀ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ಸಭೆಗೆ ವಂದನೆ ಮಾಡಿ. ನಟರಾಜ ನಲಿನಲಿಯುತ ನಟರಾಜ ಮುಳಿಯುತ ಭಕ್ತರ ಬೆಳಕಿನ ದೇವಿಗೆ ಹೊಲೆಯುತ್ತ ಭಕ್ತರ ಬೆಳಕಿನ ದೇವಿಗೆ ಹೊಲೆಯುತ್ತ ಭಕ್ತರ ಬೆಳಕಿನ ದೇವಿಗೆ ನಲಿ ನಲಿಯುತ್ತ ಬಾ ನಟರಾಜ ನಲಿಯುತ್ತ ನಟರಾಜ ಉಳಿಯುತ್ತ ಭಕ್ತರ ಬೆಳಗಿನ ದೇವಿಗೆ ಒಟವೆಯ ಧರ್ಮದ ಕುಂತನೋ ಕಂಡಿ ಕೆಡುಕರು ಹರಿಸರು ಭೂಮಿಗೆ ತಂದೆ
ಕುದನು ಕಂಡಿಯೇ ಕೆಡುಕನು ಹರಿಸಲು ಭುವಿಗೆ ತಂದೆ ಕೆಡುಕನು ಹರಿಸಲು ಭುವಿಗೆ ತಂದೆ ಅಡಗಿದ ಧರ್ಮವ ಕೊಡುಮದಿ ತಾಳುತ್ತ ತುಳಿದು ಹೆಕ್ಕಡೆ ಗುಲಿಯುತ್ತಲಿದೆ ತುಳಿದು ಹೆಕ್ಕಡೆ ಗುಲಿಯುತ್ತ ನಿಲ್ಲದೆ ಅಡಗಿದ ಧರ್ಮವ ಕೊಡುಮದಿ ತಾಳುತ್ತ ಹೆಕ್ಕಡೆ ಗುಲಿಯುತ್ತಲಿದೆ ಕರಿವದ ನನ್ನ ಪಿತಾ ಗುರುಗಣ ಸೋತುತ मेरे तूली बकुतर बनत बेटा मेरे तूली बकुतर मनद बेटा आ आ आ करिवदनन पिता गुगगण सोतुता मेरे तूने बगदरा मनदा पिता मेरे तूने बगदरा मनदा पिता हरि की गुणना देहागे यमया गिरजी के मरगोडी नाली जुता बारा भगतरा मुर्गी ಬೆಳಗಲು ಬೆಳಗನ ಸಾಗಿದರೆ ಕುಕ್ಕಿಯೊಡೆಯನಿಗೆ ನಾಟ ಪ್ರಿಯ ಇಕೋ ಚಾಪಗರ ರಚಿಸು ದೇವಾ छोटा पगला रखिसु देवा छोटा पगला रखिसु देवा दक्षारिणी पगಲ ಬಯಕೆಯ ಅಕ್ಷಯವಾಗಿ ಹರಸಲು ಬಾಬಾ ದಕ್ಷಾರಿಣಿ ಪಗಲ ಬಯಕೆಯ ಅಕ್ಷಯವಾಗಿ ಹರಸಲು ಬಾಬಾ ನಲಿ ನಲಿಯುವ ನಟರಾಜ
ಒಲಿಯುತ್ತ ಭಕ್ತರ ಬೆಳಕಿನ ಕೆಳಗೆ
ಸೋದರ ವೃಕ್ಷ ನೋಡಲು ಜಿಲ್ತಂತ ಸೋದರ ವೃಕ್ಷ ನೋಡಲು ಜಿಲ್ತಂತ ಮನದ ಅಪೇಕ್ಷೆ ಒಂದಿದೆ ನಡೆದಲೈದುವೆ ತಕ್ಷಣದಲ್ಲಿ ತಮ್ಮ ಉತ್ತಮ ತಂದೆ ತಾಯಿಗೆ ಮಕ್ಕಳಾಗಿ ಹುಟ್ಟಬೇಕಿದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ವಿಶೇಷವಾಗಿ ಬೇಕಂತೆ. ಹೌದಾ? ಅದರ ಬಗ್ಗೆ ಯೋಚನೆ ಮಾಡುದಿದ್ರೆ ನಾವೇ ಪುಣ್ಯವಂತರು. ಹೌದು. ಪ್ರಾಚೀನ ಬರಿಹೇ ದೊರೆ ಪ್ರಚೇತಸ ಹಾಗೂ ಮಾರೀಷ ಮಕ್ಕಳು ನಾವು ದಕ್ಷರೂಕ್ಷರೆಂಬುದಾಗಿ ನಮ್ಮನ್ನು ಪ್ರೀತಿಯಿಂದ ಕೊಂಡಾಡ್ತಾ ಇದ್ದಾರೆ. ಹೌದಣ್ಣ ತಮ್ಮ. ಓ ತಂದೆಯವರು ವಾನಪ್ರಸ್ಥಕ್ಕೆ ಹೋದಂತಹ ಸಂದರ್ಭ ಇಲ್ಲಿ ಅಧಿಕಾರ ನನಗೆ ವಹಿಸಿಕೊಟ್ಟಿದ್ದಾರೆ. ಹೌದು. ಅದರಂತೆ ಪ್ರಜೆಗಳನ್ನು ಪ್ರೀತಿಯನ್ನು ಸಾಕಿಕೊಂಡು ಬಂದಿದ್ದೇನೆ, ನೋಡಿಕೊಂಡು ಬಂದಿದ್ದೇನೆ. ಹೌದಣ್ಣ. ನನ್ನ ಪ್ರೀತಿಯ ತಮ್ಮ ನೀನು. ಇವತ್ತಿನ ದಿವಸ ನಿನ್ನಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. ಏನಣ್ಣ? ಮನಸ್ಸಲ್ಲಿ ಒಂದು ಆಸೆ ಇರಿಸಿಕೊಂಡಿದ್ದೇನೆ, ನಡೆಸಿಕೊಡುವೆ ತಮ್ಮ ನೀನು. ಒಬ್ಬರನ್ನು ಒಬ್ಬ ಬಿಟ್ಟಿದ್ದವರು ನಾವಲ್ಲ. ಅಲ್ವೇ ಅಲ್ಲ. ಒಂದು ಮುಖದ ಕಣ್ಣಿನಂತೆ
ಕೈಗಳಂತೆ ಹೌದು. ಅಲ್ಲ ಭುಜಗಳಂತೆ. ಖಂಡಿತ ನಾವು ಯಾವತ್ತೂ ಕೂಡ ಜೊತೆಯಾಗಿರುವವರು. ಹೌದು ತಮ್ಮ. ಈಗ ನೀನು ಹೇಳಿದಂತಹ ಮಾತನ್ನು ಕೇಳುವಾಗ ಆ, ನಿನ್ನ ಮಾತಿಗೆ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡಬೇಕೆಂಬುದು ನನಗೆ ಅರ್ಥವಾಗ್ತಾ ಇಲ್ಲ ಅಣ್ಣ. ಅಂದ್ರೆ ಸಂತೋಷವಾಗುತ್ತಾ ಇದೆ. ಸಂತೋಷವಾಯಿತು. ನಾನು ಮಾಡಿದಂತಹ ಪೂರ್ವ ಜನ್ಮದ ಪುಣ್ಯದ ಫಲ ಹ, ನನ್ನ ಅಣ್ಣನಾಗಿ ನೀ ನನಗೆ ದೊರಕಿದ್ದೀಯಾ. ನನ್ನ ಪುಣ್ಯದ ಫಲವೂ ಇರಬಹುದು ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದುಂಟನ್ನ ಹೇಳು. ಅಲ್ವೇ? ಅಂತ ನೀನು ಆ. ನನ್ನಲ್ಲಿ ಹೇಳ್ತಾ ಇದ್ದಿ ಒಂದು ಮಾತನ್ನು ನೆರವೇರಿಸಿ ಕೊಡುತ್ತೀಯ ಅಂತ. ನಿಜ. ಛೆ, ಅಣ್ಣ ಏನು ತಮ್ಮ? ನೀನು ಒಂದು ಮಾತನ್ನಲ್ಲ ಆ. ಸಾವಿರ ಮಾತನ್ನು ಹೇಳು. ಆ. ತಲೆಯಲ್ಲಿ ಹೊತ್ತು ನಾನು ಮಾಡ್ತೇನೆ. ಏನಾಗಬೇಕು ಹೇಳಣ್ಣ. ತಮಗೆ ಪ್ರಜಾಧಿಪತ್ಯವು ತಮ್ಮ ಮೆಚ್ಚಿಸುತ್ತ ಬೊಮ್ಮನನು ಮೆಚ್ಚಿಸುತ್ತ ಬೊಮ್ಮನನು ಮೆಚ್ಚಿಸುತ್ತ ಪಡುವೆನು ನೆಮ್ಮದಿಯೋಳು ವಿದ್ಯಾರ್ಥನೆ ವಿದ್ಯಾಗಮಯ ಹಮ್ಮಿಕೊಳ್ಳು ತಮಗೆ ಪ್ರಜಾತಿ ತವ ಪಂಪನನು ಮೆಚ್ಚಿಸುತ್ತ ಸಂತೋಷವಾಯ್ತು. ರವಿ ಇರದ ಬಾನು, ಸಿಹಿ ಇರದ ಜೇನು, ನೀನಿರದ ನಾನು ಯಾವತ್ತಾದ್ರೂ ಇರುವುದಕ್ಕೆ ಸಾಧ್ಯ ಉಂಟು ಹೇಳು ತಮ್ಮ? ಇಲ್ವೇ ಇಲ್ಲ. ಸೂರ್ಯನ ಬಿಟ್ಟು ಕಿರಣ ಹೇಗೆ ಇರುವುದಿಲ್ವೋ ಅಥವಾ ದೇಹವನ್ನು ಬಿಟ್ಟು ನೆರಳು ಯಾವ ರೀತಿ ಇರುವುದಿಲ್ವೋ ಅದೇ ರೀತಿ ಜೊತೆಯಾಗಿರುವವರು ನಾವು. ಹೌದು. ನನ್ನ ಮಾತನ್ನು ನಡೆಸಿಕೊಳ್ಳಕ್ಕೆ ಮುಂದಾಗ್ತಾ ಇದೆಯಲ್ಲ? ಸಿದ್ಧನಾಗಿದ್ದೇನೆ. ಏನು ಹೇಳಬಹುದು? ಸಂತೋಷವಾಯ್ತು ತಮ್ಮ. ನಮ್ಮ ತಂದೆಯವರು ವಾನಪ್ರಸ್ಥಕ್ಕೆ ಹೋಗುವಂತಹ ಮುಂಚಿತವಾಗಿ ಒಂದು ಕಾರ್ಯವನ್ನು ಕೈಗೊಂಡಿದ್ರು. ಈಶ್ವರ ದೇವರ ತಪಸ್ಸಿಗೆ ಹೋಗಿದ್ರು. ಯಾಕಾಗಿ? ಪ್ರಜಾಧಿಪತ್ಯವನ್ನು ಪಡೆಯೋಕ್ಕೋಸ್ಕರ. ಪ್ರತ್ಯಕ್ಷನಂತಹ ಈಶ್ವರ ದೇವರು ಹೇಳಿದಂತಹ ಮಾತಾದರೂ ಏನು? ನಿನಗೆ ಒದಗುವುದಿಲ್ಲ, ಮುಂದಕ್ಕೆ ನಿನ್ನ ಮಕ್ಕಳಿಗೆ ಆ ಸುಯೋಗ ಒದಗುವುದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ನಾನು ಹೋಗ್ತೇನೆ ಕಾಡಿಗೆ. ನೀನು ಹೋಗ್ತೀಯ? ಹೌದು. ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡ್ತೇನೆ, ಪ್ರಜಾಧಿಪತ್ಯವನ್ನು ಪಡೆದುಕೊಂಡು ಬರ್ತೇನೆ. ಆ ಸಂದರ್ಭ ನೀನು ಗುರುಮಠದಲ್ಲಿ ಇರಬಾರ್ದು ನೀನು ಗುರುಮಠದಲ್ಲಿ ಇರಬಾರ್ದು. ಮತ್ತೆ ಹಾಗಂತ ಹೇಳಿ ಅರಮನೆ ಬಿಟ್ಟು ಹೋಗ್ಬೇಕೆಂಬುದಾಗಿ ಹೇಳಿದ್ ಯಾವ ರೀತಿಯಾಗಿ? ಮನುಷ್ಯರಾದವನು ವಿದ್ಯೆಯನ್ನು ಕಲಿಬೇಕಂತೆ. ನಮ್ಮ ಜೀವನವೆಂಬುದು ನಿಂತ ನೀರಾಗಿ ಹೋಗಬಾರ್ದು, ಹರಿವಂತ ನೀರಾಗಿ ಹೋಗ್ಬೇಕು. ಸಾಧನೆ ಗುರಿಯನ್ನು ತಲುಪಬೇಕಾಗಿದ್ದರೆ ವಿದ್ಯೆ ಅನ್ನೋದು ಮುಖ್ಯವಾಗಿರ್ತದೆ. ಆದ್ದರಿಂದ ನಾನೇನು ವಿದ್ಯೆಯನ್ನು ಕಲ್ತಿದ್ದೇನೆ ಎಂದ ಮಾತ್ರಕ್ಕೆ ಸಾಕಾಗುವುದಿಲ್ಲ. ನನ್ನ ತಮ್ಮ ನೀನು
ನನಗಿಂತ ಹೆಚ್ಚಿನಂತಹ ವಿದ್ಯೆಯನ್ನು ಪಡೆಯಬೇಕು. ಅದಕ್ಕಾಗಿ ಗುರುಮಠವನ್ನು ಸೇರಬೇಕು. ಓಹೋ, ಬೇರೆ ಯಾರು ಗುರುಗಳು ಬೇಡ, ನಮ್ಮವರ ವಿಕ್ಷಿಪ್ತ ಗುರುಗಳಿದ್ದಾರೆ, ಅವರ ಬಳಿಗೆ ಹೋಗ್ಬೇಕು. ಬೇಕಾದಂತಹ ವಿದ್ಯೆಯನ್ನು ಕಲಿತು ಅರಮನೆಗೆ ಬರಬೇಕು ತಮ್ಮ. ನನ್ನ ಈ ಒಂದು ಆಸೆಯನ್ನು ನಡೆಸಿಕೊಡಕ್ಕೆ ಸಿದ್ಧರಾಗಿದ್ದೀಯ ತಮ್ಮ. ಹೇಳಿಕೊಂಡಿದ್ದೇನೆ. ನೀನು ಕೊಟ್ಟಂತ ದಾರಿಯಲ್ಲಿ ನಾನು ನಡೆದುಕೊಂಡು ಬಂದವ ಅಲ್ವೇ? ಯಾವತ್ತೂ ಕೂಡ ನನ್ನ ಅಣ್ಣ ನೀನು. ನೀನು ನನ್ನ ಏಳಿಗೆಯನ್ನೇ ಬಯಸುವವ. ಖಂಡಿತ ಅಣ್ಣ, ಸಂತೋಷವಾಯ್ತಣ್ಣ. ಸಂತೋಷವಾಯ್ತು. ನಿನ್ನ ಈ ಮಾತನ್ನು ಕೇಳಿ ತುಂಬಾ ಸಂತೋಷವಾಯಿತು. ವಿದ್ಯೆ ಇಲ್ಲದಂತ ಬಾಳು ಹಸುಗೆ ಸಮಾನಂತೆ. ಖಂಡಿತ ಹಿರಿಯರು ಹೇಳಿದಂತಹ ಮಾತು ತಾನೆ. ಹೌದಲ್ವಾ? ಅದರಂತೆ ನಮ್ಮ ಜೀವನ ಆಗ್ಬಾರ್ದು. ನೀನು ಕೂಡ ಹೇಳಿದ್ದೇನು, ನನಗಿಂತ ಎತ್ತರವಾಗಿ ಬೆಳೆಯಬೇಕು, ವಿದ್ಯಾವಂತನಾಗಬೇಕು, ಸಂಸ್ಕಾರವಂತನಾಗಬೇಕೆಂಬಂತ ಉದ್ದೇಶವನ್ನು ಇಟ್ಟುಕೊಂಡು ಖಂಡಿತ ಈ ಮಾತನ್ನು ನೀನು ಹೇಳಿದ್ದೀಯ. ಇಲ್ಲ ಎಂಬುದಾಗಿ ಹೇಳುವ ನಾನಲ್ಲ, ಒಪ್ಪಿದ್ದೇನೆ ಅಣ್ಣ. ನೀನು ತೋರಿಸಿಕೊಟ್ಟಂತಹ ಗುರುಗಳಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡುತ್ತೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ರೆ ಸಾಕು ನನ್ನನ್ನು. ತಮ್ಮ ಮಾತು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಗುರುಮಠಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ ನಾನು. ಆದರೆ ಕಾನೂನಕ್ಕೆ ಹೋಗುವ ನಾನು. ಕೊನೆಯ ಗಳಿಗಿದು ನಮ್ಮದು. ಅದರಿಂದ ಕೊನೆಯದಾಗಿ ಒಂದು ಸಾಧನೆ ದಾರಿಯನ್ನು ತೋರಿಸಿಕೊಟ್ಟಿದ್ದೇನೆ. ಅದರಂತೆ ನಡಿಬೇಕು. ನಾನು ಮುಂದೆ ನನ್ನನ್ನು ಕಾಣುವುದಕ್ಕೆ ಬರುವಾಗ ನಿನ್ನ ತಮ್ಮ ಹೀಗಿರುವುದಿಲ್ಲ, ವಿದ್ಯಾವಂತನಾಗಿರುತ್ತೇನೆ. ಆ ನಿರೀಕ್ಷೆ ನಾನು ಹೋಗಿ ಬರ. ಶುಭವಾಗಲಿ. ಗುರುಕುಲದೊಳಗೋದ ಬೋಸುರ ವಿಕ್ಷಿಪ್ತ ವಿಕ್ಷಿಪ್ತ ಗುರುಕುಲದೊಳಗೋಜ ಭೂಸುರ ವಿಕ್ಷಿಪ್ತ ನೆರಗಿ ನೆರಗಿ ಬಾಲರ ನೆಲ್ಲರಂದು ಸ್ಮರಿಸಿ ವಿನಾಯಕನನ್ನು ಭಕ್ತಿಯೊಳಂದೋ ಸ್ಮರಿಸಿ ವಿನಾಯಕನನ್ನು ಭಕ್ತಿಯೊಳಂದೋ ಬರೆದಿದ ಬೀಜಾಕ್ಷರಗಳ ಬರೆದಿದ ಬೀಜಾಕ್ಷರಗಳ ವಿಕ್ಷಿಪ್ತಯ
ಎನ್ನುವುದಿರುತ್ತದೆ. ವಿದ್ಯೆ ಎನ್ನುವಂತಹ ಸಂಪತ್ತಿಗೆ ಅಂತಹ ನಾಶ ಇರುವುದಿಲ್ಲ. ಅದು ದಿನೇ 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 ವೃದ್ಧಿಯಾಗುತ್ತದೆ. ಆ ದಿಸೆಯಲ್ಲಿ ಆಲೋಚಿಸಿದಂತಹ ಪ್ರಾಚೀನ ಬರಿಹಿಯ ಅರಸ ದಕ್ಷ ವಿದ್ಯಾಪೀಠವನ್ನ ನಿರ್ಮಾಣ ಮಾಡಿ ಈ ವಿಕ್ಷಿಪ್ತನಲ್ಲಿ ವಿಶ್ವಾಸವನ್ನಿರಿಸಿ ಇಲ್ಲಿಯ ಕುಲಪತಿಯನ್ನು ನೇಮಿಸಿದ್ದಾನೆ. ನನ್ನಲ್ಲಿಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಬೋಧನೆ ಮಾಡುತ್ತಾ ಅವರ ಮನೋವಿಕಾಸಕ್ಕೆ ಕಾರಣಕರ್ತನಾಗಿದ್ದೇನಲ್ಲ ಎಂಬ ನೆಮ್ಮದಿ ನನ್ನ ಮನಸ್ಸಿಗಿದೆ. ಯಾಕೆ ಮಕ್ಕಳು ಯಾರು ಕಾಣುತ್ತಾ ಇಲ್ವಲ್ಲ? ಹೇಳು ಮಗು. ವೃಕ್ಷ ಸಂತೋಷವಾಯಿತು. ಇಲ್ಲಿಗೆ ಬಂದಂದಿನಿಂದ ವಿನಾಯಕನ ಸ್ತುತಿಯಿಂದ ಮೊದಲುಗೊಂಡು ಬೀಜಾಕ್ಷರವನ್ನ ಕಲಿಸಿದೆ. ದಿನೇ 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 ನಾನು ಕಲಿಸಿದುದನ್ನೆಲ್ಲ ಕಲಿಯುತ್ತಾ ಪ್ರಬುದ್ಧನಾಗಿದ್ದೀಯಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿನ್ನ ಗುಣ, ನಿನ್ನ ವಿನಯ ನಿನ್ನನ್ನ ಇಂತಹ ಎತ್ತರಕ್ಕೆ, ಇನ್ನೂ ಬಹು ಎತ್ತರಕ್ಕೆ ಮುಟ್ಟಿಸ್ತದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದೇ ಬುದ್ಧಿಯಿಂದ ಮುಂದೆ ಸಾಗು, ನಿನಗೆ ಒಳ್ಳೇದಾಗ್ತದೆ ಮಗು. ಯಾಕೆ ಎಲ್ಲರೂ ಬರಲಿಲ್ಲ? ಯಾರಿಗೂ ಹೊತ್ತಿನ ಪ್ರಜ್ಞೆ ಇಲ್ವೋ? ಗುರುವಿನ ಮುಲಾಮು ನಾಗುವ ತನಕ ದೊರೆಯದಣ್ಣ ಮುಂಕುತಿ ಗುರುಪ್ಯೋ ತಲೆ ಮಾಡಿದ್ದೇನೆ. ಯಾವ ಗುರುವಿನ ಮುಲಾಮು? ಯಾವ ಮುಲಾಮು ನಾದಿತು? ಯಾವ ಮೂಗುತಿ ಬಿದ್ದಿತು? ಎಂತದ್ದು? ದಾಸರು ಹೇಳಿದಲ್ವೇ ಏನಂತ? ಗುರುವಿನ ಮುಲಾಮು. ಆಚಾರವೇ, ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ನೀನು? ತುಂಬಾ ವರ್ಷದ ಹಾಗೆಲ್ಲ ಗುರುಗಳೇ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮೂಕುತಿ ಕಪಾಳಕ್ಕೆ ಬರ್ತೇನೆ. ಅಯೋಗ್ಯ, ಬೇರೆ ಎಲ್ಲ ಬರ್ತದೆ ಅವನಿಗೆ, ಬೇಕಾದೊಂದು ಬರೋದಿಲ್ಲ. ಅದು ಬೇಡ. ಗುರಿ ಬ್ರಹ್ಮ, ಗುರಿ ವಿಷ್ಣು, ಗುರಿರ್ದೇವ ಮಹಿಷಾಸುರ. ಅಪ್ಪ ಮಹಿಷಾಸುರ? ಯಾವ ಗುರಿಯೋ? ನನ್ನ ಅಪ್ಪ ಮಹಿಷಾಸುರ. ಮತ್ತೆ ಯಾರು? ಅಲ್ಲ, ನೀವೆಂತ ಹೇಳ್ತೀವಿ? ನೀನು ಮಹಿಷಾಸುರನ ಮಗ ಅಲ್ಲದಿದ್ರೆ ಹೀಗೆಲ್ಲ ಮಾತಾಡ್ತೀನಿ? ಏನ್ ತಪ್ಪಿದೆ? ಗುರು ಬ್ರಹ್ಮ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ವಿಷ್ಣು, ಗುರುದೇವೋ ಮಹಿಷಾಸುರ, ಮಹೇಶ್ವರ, ಆಯ್ತು. ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಮತ್ತೆ ನಿನ್ನ ಮೂಕುತಿ ಮಹಿಷಾಸುರ ಎಲ್ಲ ಹಿಡ್ಕೊಂಡು ಬಂದ್ರೆ ಉಂಟಲ್ಲ, ಇಲ್ಲ ಇಲ್ಲ ಗುರು, ನಿನ್ನ ಬೆನ್ನಿನ ಸಿಪ್ಪೆ ತೆಗಿತೇನೆ. ಆ ಬೆನ್ನಿಗೆ ಅವನ ಹತ್ರ ಕಾರ ಉಜ್ಜಲಿಕ್ಕೆ ಹೇಳ್ತೇನೆ. ಕುತ್ಕೊಳ್ಳಿ ಎಲ್ಲ ಕುತ್ಕೊಳ್ಳಿ. ಅವನಿಗೆ ಜ್ವರ ಬಂದಿದ, ಸ್ವಲ್ಪ ಆರೋಗ್ಯ ಏನು ಸಾಕು. ನನಗೆ ಅಡ್ಡೆ ಬೀಳ್ಲಿಕ್ಕೂ ಬಿಡುದಿಲ್ಲ ಗುರುಗಳೇ. ನನಗೊಂದು ಆಶೀರ್ವಾದ. ನನಗೆ ದಿವಸವೂ ಆಶೀರ್ವಾದ ಮಾಡುತ್ತಾ ಇದ್ದೆ. ನನ್ನ ಆಶೀರ್ವಾದ ಯಾವ ಗಾಡಿಯಲ್ಲಿ ಹೋಗ್ತದೋ ನನಗೆ ಗೊತ್ತಿಲ್ಲ. ಅವನು ಭರತನಾಟ್ಯ ಕಲಿತವ. ಎಂತ ನಾಟ್ಯ? ಅದೇ ನಡೆ. ಅವನ ಬಗ್ಗೆ ನನಗೊಂದು ಅನುಮಾನ ಆಗುತ್ತದೆ. ನನಗೆ ಗೊತ್ತಾಯ್ತು. ಏನು? ಅದೆಲ್ಲ ನೋಡಿ ನಿಮ್ಮ ಯೋಚನೆ. ನೋಡ, ಅವನಿಗೆ ಸಿಟ್ಟು ಬಂತ. ಹೌದಾ? ಇಲ್ಲ ಇಲ್ಲ, ಅವಾಗ ನಾವು ಮಠದಲ್ಲಿ ಎಲ್ಲರೂ ಒಂದೇ. ನೀವು ಮಾತಾಡ್ಬೇಡ. ಓಯ್, ಗುರುವಿನ ಗುರು ಬಿಡ್ತಿಂತೀಯ ನೀನು? ಇಲ್ಲ ಗುರುಗಳೇ. ನಮ್ಮ ಮಠದಲ್ಲಿ ಹೌದು, ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಹಾ, ವಿದ್ಯೆಯನ್ನು ಎಲ್ಲರೂ ಕಲಿಯಬೇಕು. ಹೌದು, ವಿದ್ಯೆ ಕಲಿಯುವ ವಿಷಯದಲ್ಲಿ ಹೆಣ್ಣು ಗಂಡು ಸಮಾನರು ಹೌದು ಎಂಬ ಕಾರಣಕ್ಕಾಗಿ ಎಲ್ಲರಿಗೂ ಇಲ್ಲಿಯ ಅರಸ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಿಜ ಗುರುಗಳೇ. ಬಂದಿದ್ದೀರಲ್ಲ? ಎಲ್ಲ ಬಂದಿದ್ದೇವೆ. ಇವತ್ತು ಯಾರು ತಪ್ಪಿಸಿಲ್ಲ. ಹೇಳಮ್ಮ, ನೀನು ಬಹಳಷ್ಟು ಸಮಯದಿಂದ ಕಲಿತಾ ಇದ್ದಿ. ಹೌದು. ಪೂರ್ಣ ಪ್ರಮಾಣದಲ್ಲಿ ಅಲ್ಲದೇ ಇದ್ದರು ಸಾಮಾನ್ಯವಾಗಿ ಕಲಿತಿದ್ದಿ ಎಂಬ ವಿಶ್ವಾಸ ನನಗಿದೆ. ನಾಳೆಯೋ ನಾಡಿದ್ದೋ ಈ ಗುರುಮಠವನ್ನು ಬಿಟ್ಟು ಮನೆಗೆ ಹೋಗುವಳಿದ್ದಿ. ನಿನ್ನ ಬದುಕಿನಲ್ಲಿ ನೀನೇನಾಗಬೇಕು, ನಿನ್ನ ಭವಿಷ್ಯದ ಬಗ್ಗೆ ಏನು ಕನಸು ಕಾಣುತ್ತಾ ಇದ್ದಿ ಹೇಳಬಹುದೇ? ಗುರುಗಳೇ, ಗುರುಮಠದಿಂದ ಮನೆಗೆ ಹೋದ ಮೇಲೆ ಮದುವೆ ಆಗಿ 10 ಮಕ್ಕಳ ತಾಯಿ ಆಗಬೇಕು ಅಂತ ಇದ್ದೇನೆ. ನಿನಗೇನಾಗಬೇಕಂತ ಮನಸ್ಸುಂಟಾ? ಗುರುಗಳೇ, ಅವಳಿಗೆ ಆಸೆ ಇದೆ ಅಂತೆ. ಗುರುಮಠದಿಂದ ಹೋದ ಮೇಲೆ ಮದುವೆಯಾಗಿ 10 ಮಕ್ಕಳ ತಾಯಿ ಆಗಬೇಕು ಅಂತ. ಹೌದು. ಆ 10 ಮಕ್ಕಳಿಗೆ ನನಗೆ ಅಪ್ಪ ಆಗಬೇಕು ಅಂತ ಆಸೆ ಉಂಟು ಗುರುಗಳೇ. ಅನುಗ್ರಹ ಮಾಡಿ.
ನಿನಗೆ ಅಪ್ಪ ಆಗಬೇಕು. ನಾವೇ ಯಾಕೆದ್ದದ್ದು? ಗುರುಗಳೇ, ನಿಮ್ಮ ಪೂರ್ಣ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಇದ್ರೆ ಆ ಮಕ್ಕಳಿಗೆ ನಾನು ಅಜ್ಜನಾಗಬೇಕಮ್ಮ. ನೀನು ಮನೆ ಹತ್ತಿರ ಜಾಗ್ರತೆ ಮಾಡಿಕೋ. ಮನೆಗೆ ಎದುರಿನಿಂದ ಒಂದೇ ಬಾಗಿಲಿಟ್ರೆ ಸಾಕು, ಆಯ್ತಾ? ಅವನಿಗೆ ಅಪ್ಪ ಆಗ್ಲಿಕ್ಕೆ ಹೋಗುದು ಮಂಡೆ ಸರಿ ಇಲ್ಲದವ. ಅದಿರ್ಲಿ, ನೀನು ಅವಳ 10 ಮಕ್ಕಳಿಗೆ ಅಪ್ಪ ಆಗಬೇಕು ಅಂತ ಹೇಳಿದಿಲ್ಲ. ಹೌದು. ಆ ಆಸೆ ನನಗೆ ಇವಳು ಈ ಪ್ರಶ್ನೆಗೆ ಉತ್ತರಿಸಿದ ಮೇಲೆ ಬಂದದ್ದೋ ಅಲ್ಲ, ಮತ್ತೆ ಅವಳು ಮಠಕ್ಕೆ ಸೇರಿದ ಮೇಲೆ ಆಲೋಚನೆ ಮಾಡ್ತಾ ಇದ್ದೇನೆ. ಓಹೋ, ಒಂದು ಕಣ್ಣು ಅವಳ ಮೇಲೆ ಇಟ್ಟು ಇವತ್ತು ನಿನ್ನೆ ಆಲೋಚನೆ ಅಲ್ಲ, 10 ವರ್ಷ ಆಯ್ತು ಅಲ್ವಾ? ಕಾಕತಾಳೀಯ ಎಂಬತ್ತು ನಿಮ್ಮ ಪ್ರಶ್ನೆ ಇವತ್ತು ಬಂತು. ಇರ್ಲಿ, ನನ್ನ ಕಣ್ಣು ಇವರ ಇಬ್ಬರ ಮೇಲೂ ಇಟ್ಟು. ಎಷ್ಟಿಗೆ ಮಾತಾಡ್ಲಿಕ್ಕಿಲ್ಲ ಮಕ್ಕಳೇ. ಇವತ್ತು ನಿಮ್ಮಲ್ಲಿ ಒಂದೊಂದು ಪ್ರಶ್ನೆ ಕೇಳುವವರಿದ್ದೇನೆ. ಹೌದೇ? ಅದನ್ನು ಸರಿಯಾಗಿ ಉತ್ತರಿಸ್ತೀರಿ ಎಂಬ ವಿಶ್ವಾಸವೂ ನನಗಿದೆ. ನಿಮಗೆ ಮೊದಲ ಪ್ರಶ್ನೆ, ಒಂದು ಹೊಲ ತಾನೊಂದಾಗಿ ಉಳಿಯುವುದು, ಒಂದು ಹೊಲವಾಗಿ ತಾನೊಂದಾಗಿ ಉಳಿಯುವುದು, ಒಂದಿದುದಾಡಿದ ಬಡದು ಅದು ಏನು, ಮಂದ ಮತಿಯೊಳಗೋರ್ವ ಅಪ್ಪನಿರಬಹುದೆಂದು ಎಂದ ರೂಕ್ಷನು ಅಗ್ನಿ ಎಂದು. ಮೊದಲನೆಯ ಪ್ರಶ್ನೆ, ಒಂದು ಹಲವಾಗಿ ಹಲವು ಒಂದಾಗಿ ತನ್ನ ಹೊಂದಿದುದರದ ಬಿಡ ಇರಗೊಡದು ಅದು ಏನು? ನನಗೆ ಗೊತ್ತುಂಟು, ತಾವು ಹೇಳ್ತೇನೆ ಉತ್ತರ. ಅಷ್ಟು ಬೇಗ ಗೊತ್ತಾಯ್ತು ಗೊತ್ತಾಗದೆ ನಾನು ಕಾಯ್ತಾ ಇದ್ದೆ ಇಂಥ ಪ್ರಶ್ನೆ ಯಾವಾಗ ಬರ್ತದೆ ಅಂತ. ಸುಮ್ಮನೆ ಸಮಯ ಹಾಳು ಮಾಡುದು ಬೇಡ. ಇವರಲ್ಲಿ ಎಲ್ಲ ಪ್ರಶ್ನೆ ಕೇಳಿ ಉತ್ತರವನ್ನು ನಾನು ಹೇಳ್ತೇನೆ. ಹೇಳು ಗುರುಗಳೇ. ಒಂದು ಹಲವಾಗಿ ಹೌದು, ಹಲವು ಒಂದಾಗಿ ಹೌದು, ತನ್ನ ಹೊಂದಿದ ರಥ ಇರಗೊಡದು ಹೌದು, ಅದು ಏನು? ಅಪ್ಪ. ಅಲ್ಲ, ನಿಮ್ಮನ್ನು ಹೇಳಿದಲ್ಲ ನಾನು ಅಪ್ಪ ಅಂತ. ಅದರ ಉತ್ತರ ಅಪ್ಪ. ಅಷ್ಟು ಹೇಳಿದ್ರೆ ಸಾಕಾಗೋದಿಲ್ಲ. ಕೆಲವರು ಸಿದ್ಧ ಉತ್ತರ ಅಂತ ಕೊಡ್ತಾರೆ, ವಿವರಣೆ ಕೇಳಿದ್ರೆ ಉತ್ತರ ಗೊತ್ತಿರೋದಿಲ್ಲ. ಈ ಅಪ್ಪ ಅಂತ ಹೇಗೆ ಹೇಳಿದೆ? ಹೇಳುವುದಕ್ಕೆ ಒಂದು ಹಲವಾಗುವುದು ಹೇಗೆ? ಒಂದು ಹಲವಾಗುವುದು ಹೇಗೆ? ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಮದುವೆ ಆಗ್ತದೆ, ಮದುವೆ ಆದ ಮೇಲೆ ಮಕ್ಕಳಾಗ್ತದೆ, ಮಕ್ಕಳಾದ ಮೇಲೆ ಅವ ಅಪ್ಪ ಎನಿಸಿಕೊಳ್ತಾನೆ. ಒಬ್ಬ ಇದ್ದದ್ದು ಆ ಮಕ್ಕಳಾದ ಮೇಲೆ ಹಲವಾಯ್ತು ನೋಡಿ. ಆ ಬಳಿಕ ಅವನಿಗೆ ಮದುವೆಯಾಗಿ ಮಕ್ಕಳಾಗ್ತದೆ, ಮತ್ತೂ ಹಲವಾಯ್ತು. ಅವನಿಗೆ ಮದುವೆಯಾಗಿ ಮಕ್ಕಳ ಮತ್ತೂ ಹಲವಾಯ್ತು. ಒಂದು ಹಲವಾಯಿತು, ಮತ್ತೆ ಒಂದಾಗುವುದು. ಎಲ್ಲರೂ ಸತ್ತ ಮೇಲೆ ಅಲ್ಲಿ ಒಂದಾಗುವುದು. ಗುರುಗಳೇ ಇದ್ರ ಒಳ್ಳೆ ವಿಷಯ ಹೇಳಿದ. 100ಕ್ಕೆ 100 ಸತ್ಯ ಗುರುಗಳೇ. ಅವನ ತಲೆಗೆ ಕೊಡ್ಬೇಕು. ಕೈ ಹಿಡಿ ಗುರುಗಳೇ. ತಿರುಗಿ ನೀನು ತಿರುಗಿ ಅಲ್ಲ, ನೋವಾಗುದಿಲ್ಲ. ಯಾಕಾಗೋದು? ನೀವು ಈ ಮೊದಲಿಗೆ ಎಷ್ಟು ಹೊಡ್ತಿದ್ದೀರಿ. ಹೊಡೆದು ಕೈ ನೋವು ಮಾಡಿಕೊಡ್ಬೇಕಂತೆ. ಬಿಡು, ಉತ್ತರ ಅದಲ್ಲ. ಅಲ್ಲ, ಆದ್ರೆ ಉತ್ತರ ಗೊತ್ತಿರುವವರು ಇಲ್ಲಿ ಯಾರು ಇಲ್ಲವಲ್ಲ. ಹೊತ್ತುಂಟೇನಾ? ನಾನು ಹೇಳ್ತೇನೆ ಗುರುಗಳೇ. ಹೇಳಪ್ಪ. ಇದಕ್ಕೆ ಉತ್ತರ ಅಗ್ನಿ ಗುರುಗಳೇ. ಅಗ್ನಿ? ಹೌದು. ಸಿದ್ಧ ಉತ್ತರ ಅಲ್ಲವಲ್ಲ. ಹೇಗೆ? ಯಜ್ಞಕುಂಡದಲ್ಲಿ ಒಂದೇ ಆಗಿರುತ್ತದೆ ಅಗ್ನಿ, ಅದರಿಂದ ಹಲವಾರು ಹಣತೆಗಳನ್ನು ಬೆಳಗಿಸಬಹುದು. ಆದ್ರೆ ಯಜ್ಞಕುಂಡದಲ್ಲಿರುವಂತಹ ಬೆಂಕಿ ಒಂದೇ ತಾನೆ. ಹೌದು. ಒಂದು ಹಲವಾಗಿ ತಾನೊಂದಾಗಿ ಉಳಿಯುವುದು ಅಗ್ನಿ ಗುರುಗಳೇ. ತನ್ನ ಹೊಂದಿದ ರಥ ಇರಗೊಡದು ಅದೇನು? ಅದೇ ಕೊನೆಯಾಗಿ ಉಳಿಯುವುದು ಯಾವುದು? ಯಜ್ಞಕುಂಡದಲ್ಲಿ ಒಂದೇ ಬೆಂಕಿ. ತನ್ನ ಹತ್ತಿರಕ್ಕೆ ಸೋಕಿದರೆ ಯಾವುದನ್ನೂ ಇರಗೊಡದು ಅಂದ್ರೆ ಸುಟ್ಟು ಹಾಕುತ್ತದೆ. ಕೂತ್ಕೋ. ನಿನ್ನದೇನು ಕೈ ಸನ್ನೆ ಯಾರಿಗೆ? ಅವನಿಗೆ ಹೇಳಿದ್ದು ನೋಡು, ಸರಿಯಾಗಿ ಕೇಳು ಅಂತ. ಅಗ್ನಿ ಅಗ್ನಿ ಅವನಿಗೆ ಕೇಳು ಅಂತ ಹೇಳುವುದಕ್ಕೆ ನಿನ್ಗೆ ಗೊತ್ತುಂಟ? ಅಗ್ನಿ ಹೀಗೆ ಹೇಳ್ತಾನೆ. ಎರಡನೇ ಪ್ರಶ್ನೆ, ಇತ್ತಿಲ್ಲದಂತಿರುವುದು ನಿತ್ಯ ಎಚ್ಚರತಿ ಪಡೆಯಿತ್ತು ದೇವಿಪುದೇನು ಬೇಡಿ, ಸತ್ತಿಲ್ಲದಿರಲೋರ್ವ ನಾಯಿ ಏನೇ
ಕೈ ಎತ್ತ ನೀನು ಹೇಳ್ತಿದ್ಲ ಗುರುಗಳು ಪ್ರಶ್ನೆ ಕೇಳಿ ಇದ್ದು ಇಲ್ಲದಂತಿರ್ಪುದು ನಿತ್ಯ ಎಚ್ಚರದಿ ಎಂಬ ಸೇವಿಪುದು ಅದು ಏನು? ನಾನು 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 ಅವ ಅಷ್ಟಲ್ಲದೆ ನಾನು ನಾನು ಹೌದು, ಆದ್ರೆ ನಾವು ಕಲಿತದಕ್ಕೆ ಬೆಲೆ ಇಲ್ವಾ? ಮೇಲೆ ಇದ್ದು ಇಲ್ಲದಂತಿರ್ಪುದು ನಿತ್ಯ ಎಚ್ಚರದಿ ಎಂಬ ಸೇವಿಪುದು ಅದು ಏನು? ಮಾತಾಡುವ ಸ್ವರ ಇಲ್ಲ. ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸ್ವರ ಯಾಕೋ? ಇದ್ದ ಸ್ವರದಲ್ಲಿ ಉತ್ತರಿಸು. ಸ್ವರ ಇಲ್ಲ. ಅದೇನು ಈಗ ಸರಿ ಇತ್ತು ಸ್ವರ, ಈಗ ಏನಾಯ್ತು? ಇದು ನನಗೆ ಗೊತ್ತುಂಟು ಸುಮ್ಮನೆ ಹೇಳಿದ್ದು. ಯಾಕೆ ಗೊತ್ತುಂಟು? ನೀವು ಎಲ್ಲಿಯೇ ಗೊತ್ತಾದ್ರೆ ನನ್ನಲ್ಲಿ ಪ್ರಶ್ನೆ ಕೇಳುವುದಿಲ್ಲ, ಅವನಲ್ಲಿ ಕೇಳ್ತೀರಲ್ಲ. ಹಾಗೆ ನಾನು ಗುಂಪಿನೊಳಗೆ ಗೋವಿಂದ ಮಾಡ್ಲಿಕ್ಕೆ ಬಂತು. ನಿನಗೆ ಸ್ವರ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಸಾರಿ ನೀನು ಬರುವುದೇ ಬೇಡ, ಮನೆಯಲ್ಲಿ ಇರು. ಊಟಕ್ಕೆ ಎಲ್ಲಿಗೆ ಹೋಗ್ತಿ? ಊಟಕ್ಕೆ ಊಟ ಆದ ಹೊತ್ತಿಗೆ ಬರ್ತೇನೆ. ನೀವು ಕೆಲವರೆಲ್ಲ ಇಲ್ಲಿಗೆ ಬಂದದ್ದು ಯಾಕೆ ಅಂತ ನನಗೆ ಗೊತ್ತಿಲ್ವೇನೋ. ಮನೆಯಲ್ಲಿ ಇಲ್ಲ, ಇಲ್ಲಿ ಬಂದ್ರೆ ಬಿಸಿ ಊಟ 3 ಹೊತ್ತು ಸಿಗ್ತದೆ, ಅದಕ್ಕೊಂದು ತೊಂದರೆ. ಮತ್ತೆ ನಿಮಗೆ ಕಲಿಬೇಕು ಎಂಬ ಇಚ್ಛೆಯೇ ಇಲ್ಲ. ನಿನಗೆ ಗೊತ್ತುಂಟೇನೋ ಉತ್ತರ? ನಾನು ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಓದುತ್ತೇನೆ ಗುರುಗಳೇ. ನನಗೆ ಗೊತ್ತುಂಟು ಹೇಳದಲ್ಲ, ಉತ್ತರ ಹೇಳುದಿಲ್ಲ ಗುರುಗಳೇ. ಆಮೇಲೆ ನಾನು ಚೆನ್ನಾಗಿ ಗಂಜಿ ಊಟ ಮಾಡ್ತೇನೆ. ನಾನು ಈ ಓದಿದೆಲ್ಲ ಗಂಜಿ ಒಳಗೆ ಅಡಿ ಓದ್ಕೊಳ್ಳಿ. ನನಗೆ ಗೊತ್ತುಂಟು ಅಂತ ಹೇಳಿದೆಲ್ಲ ಉತ್ತರಿಸೋ. ಗುರುಗಳೇ ಪ್ರಶ್ನೆ ಎಂತದ್ದು? ಇದು ಮೊದಲ ನಿನಗೆ ಪ್ರಶ್ನೆ ಕೇಳಲಿಕ್ಕಾದ್ರೂ ಬರ್ತದ? ನನ್ನ ಗಂಟಲು ನೋವಾಯ್ತು. ನಾನು ಕೇಳಿದ ಪ್ರಶ್ನೆಯನ್ನೊಮ್ಮೆ ಅಲ್ಲಿ ಅವನಲ್ಲಿ ಕೇಳು. ಆಯ್ತು. ಗುರುಗಳು ಕೇಳಿದ ಪ್ರಶ್ನೆ ಏನು ಗೊತ್ತುಂಟಾ? ಏನು ಅಂತ ಹೇಳಿದ್ರೆ ಸ್ವರ ಇಲ್ಲ. ಸ್ವರ ಬಾರದೆ ಹೋಗ್ಲಿ. ನಾನು ಹೇಳ್ತೇನೆ, ನೀನು ಮಾತಾಡಬೇಡ. ಇವ ಹೇಳ್ತೇನೆ ಅಂದಿದ್ದಾನಲ್ಲ, ನಾನು ಹೇಳ್ತೇನೆ ಗುರುಗಳೇ. ಏನದು? ಇದ್ದರೂ ಇಲ್ಲದಂತಿರುವುದು ನಮ್ಮ ಮನೆಯ ನಾಯಿ. ನನ್ನ ಪ್ರಶ್ನೆಗೆ ಬಂದ ಗ್ರಾಚಾರವೇ ನಾಯಿ. ಏನು ಪುಣ್ಯ ಮಾಡಿತ್ತು ನನ್ನ ಪ್ರಶ್ನೆ? ನಾಯಿ. ಇದು ನಾಯಿ. ಇದು ಅಲ್ಲ ಗುರುಗಳೇ, ನಮ್ಮ ಮನೆಯ ನಾಯಿ. ಈ ಪ್ರಶ್ನೆಗೆ ಉತ್ತರ ನಾಯಿ. ಹೌದು. ಅದು ನಿನ್ನ ಮನೆ ನಾಯಿ. ಯಾಕೆ ಎಂಬುದಾಗಿ ನಾನು ಹೇಳ್ತೇನೆ ಗುರುಗಳೇ. ನೀನು ನೆಟ್ಟಗೆ ಗಂಡಸಾಗಿ ನಿಂತು ಮಾತಾಡು. ಆ ಶೈಲಿ ಬೇಡ ನಿನ್ನದು. ಗುರುಗಳೇ, ಮನೆಗೆ ಯಾರೇ ಬರ್ಲಿ, ಅಪರಿಚಿತರು ಪರಿಚಯರು, ನಮ್ಮ ನಾಯಿ ಕೂಗುವುದೇ ಇಲ್ಲ ಗುರುಗಳೇ. ನಾಯಿ ಕೂಗುದಲ್ಲ, ಬೊಗಳುದು. ಆಯ್ತಾ? ನಿನಗೆ ಕನ್ನಡ ಕಲಿಸಿದವನಿಗೆ ಹೊಡಿಬೇಕು. ನಮ್ಮ ನಾಯಿ ಬೊಗಳುವುದೇ ಇಲ್ಲ ಗುರುಗಳೇ. ಹಾಗಾಗಿ ನನ್ನ ಕಲ್ಪನೆಗೆ ತೋಚಿದ್ದು ನಾಯಿ. ನಿನ್ನ ಕಲ್ಪನೆ ಬಂದದ್ದೆಲ್ಲಿಂದ? ನಿನ್ನ ತಲೆ ಹೊಡಿತಾರೆ. ನನಗೆ ಗೊತ್ತುಂಟೇನೋ? ನಿನಗೆ ಪ್ರಾಮಾಣಿಕ ನಿನಗೆ ಗುರುಗಳೇ, ಇದಕ್ಕೆ ಉತ್ತರ ಗಾಳಿ ಗುರುಗಳೇ. ಗಾಳಿ. ಇದ್ದು ಇಲ್ಲದಂತಿರ್ಬೋದು. ಏನು ಗಾಳಿ? ಗಾಳಿಗೆ ಬಣ್ಣ ಇಲ್ಲ, ಆಕಾರ ಇಲ್ಲ, ಗಾತ್ರವಿಲ್ಲ. ಆದರೆ ಗಾಳಿ ಇದೆ ಎಂಬುದನ್ನು ತಿಳಿದಕ್ಕೆ ಸಾಧ್ಯವಾಗ್ತದೆ. ಹೇಗೆ? ನಮ್ಮ ಮೈಯನ್ನು ಸ್ಪರ್ಶಿಸಿದಂತಹ ಗಾಳಿ, ತಂಪಿನ ಅನುಭವ ನಮಗೆ ಸಿಗುತ್ತದೆ. ನಿದ್ದೆ ಎಚ್ಚರದಿ ಎಂಬ ಸೇವಿಪುದು. ನಾವು ಮಲಗಿರುವಾಗ ಕೂಡ ನಾವು ಅದನ್ನು ಸೇವಿಸುತ್ತೇವೆ. ಎಚ್ಚರದಲ್ಲಿಯೂ ಸೇವಿಸ್ತೇವೆ. ಹೌದು, ಇದಕ್ಕೆ ಉತ್ತರ ಗಾಳಿ. ನಿದ್ದೆಯಲ್ಲಿಯೂ ಗಾಳಿ ಹೋಗುತ್ತದೆ, ಎಚ್ಚರದಲ್ಲಿಯೂ ಮೂಗಿನಲ್ಲಿ ಗಾಳಿ ಹೋಗುತ್ತದೆ. ಶ್ವಾಸೋಚ್ಛ್ವಾಸಕ್ಕೆ ಸತ್ಯ ವಿಷಯ ಹೌದು ಗುರುಗಳೇ. ಮೊನ್ನೆ ಮಠದ ಬದಿಲ ದೊಡ್ಡ ಒಂದು ಮರ ಇತ್ತಲ್ಲ, ಗಾಳಿ ಬಂದು ಕೈ ಕೊಡಿ ಹೇಳಿ ಮೋಸ ಮಾಡ್ತಾರೆ. ಸರಿಯಾದ ಉತ್ತರ ಮಗನೇ, ಸರಿಯಾದ ಉತ್ತರ. ಸಂತೋಷ ಆಯ್ತು. ಸಾಕು ಸಂತಸವಾಯ್ತು ಏಕಾಪಾಟಿಯೋರು ಕ್ಷಾಗ. ಸಾಕು ಸಂತಸವಾಯ್ತು ಏಕಾಪಾಟಿಯೋ ಸತ್ಯ ಕ್ಷಣ
ಸಾಕು ಪ್ರಶ್ನೆ ಸಾಕು. ಸಂತೋಷವಾಯಿತು. ಏಯ್, ನಿಮಗೆ ಹೇಳಿದ್ದಲ್ಲ, ಮತ್ತೆ ರೂಕ್ಷನಿಗೆ ಹೇಳಿ. ಆಹಾ, ಯಾವ ಪ್ರಶ್ನೆಗೂ ತಡವರಿಸದೆ ಅಸ್ಖಲಿತವಾಗಿ ಉತ್ತರಿಸ್ತಾ ಇದ್ದಿ ಅಂತಾದ್ರೆ ನಿನ್ನ ಬುದ್ಧಿಮತ್ತೆಗೆ ಮೆಚ್ಚಿದೆ ಮಗನೇ. ಇವರಿಗೆ ಎಷ್ಟು ಸಾರಿ ಹೇಳಿಕೊಟ್ರು ಇವತ್ತಿಗೂ ಒಂದು ಅಕ್ಷರ ಇವರ ನಾಲಿಗೆಯಲ್ಲಿ ಹೊರಡಿಸುವುದಕ್ಕೆ ನನಗೆ ಸಾಧ್ಯ ಆಗದೆ ಹೋಯಿತು. ಆದರೆ ನಿನಗೆ ಆಗಲ್ಲ. ಒಂದೇ ಬಾರಿ ಹೇಳಿದ್ರೆ ಅದನ್ನು ನೀನೊಂದು ಸಾರಿ ಕೇಳಿದವನೇ ಮನನ ಮಾಡಿಕೊಂಡು ಯಾವ ಕ್ಷಣದಲ್ಲಿ ಕೇಳಿದ್ರು ಅದಕ್ಕೆ ಉತ್ತರಿಸುವಂತಹ ಸಾಮರ್ಥ್ಯವನ್ನ ಪಡೆದಿದ್ದಿ. ನಿನ್ನಂಥವರನ್ನೇ ಕರೆಯುವುದು ಏಕಪಾಠಿ. ಕಪಟಿ ಕಪಟಿ. ಯಾರೋ ಕಪಟೆ ಅವ. ನೀವ್ ಹೇಳಿದಲ್ಲ ಅವನನ್ನು ಏಕಪಾಟಿ ಅಂತ. ಏಕಪಾಠಿ. ಏಕಪಾಟಿ ಅಲ್ಲ ಅಲ್ಲೋ, ಅದು ನೀನು. ನೀನು ಆ ಪೊದೆಯಲ್ಲಿ ಕುಳಿತುಕೊಂಡು ಏನು ಮಾಡ್ತಿದ್ದಿ ಎಂಬ ಸುದ್ದಿ ಬಂದಿದೆ ನಮಗೆ. ಯಾವ ಹುಡಿಯನ್ನ ಎಲೆಯಲ್ಲಿ ಸುತ್ತಿ ಬೆಕ್ಕಿ ಕೊಟ್ಟು ಎಳೆಯುತ್ತಿದ್ದಿ? ಬೇಡದೆಷ್ಟು ಉಂಟು ನಿನಗೆ? ಅವಳ 10 ಮಕ್ಕಳಿಗೆ ಅಪ್ಪ ಆಗ್ತಾನಂತೆ. ಜೀವನದಲ್ಲಿ ಆಗಬೇಕಾದ್ದಾಗೋದಿಲ್ಲ. ಸಾಕು ಮಕ್ಕಳೇ, ಸಾಕು. ಇದೇ ರೀತಿಯಲ್ಲಿ ಯಶವನ್ನು ಸಾಧಿಸುತ್ತಾ ಬಾ. ಲೋಕ ಮುಖದಲ್ಲಿ ನಿನಗೇನೆ ಮತ್ತೊಬ್ಬನಿಲ್ಲ ಎಂಬಂತಹ ಕೀರ್ತಿ ನಿನ್ನದಾಗುತ್ತದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಗುರುಗಳೇ, ನನ್ನದೊಂದು ಮಾತುಂಟು ಗುರುಗಳೇ. ಹೇಳಬೇಕು. ನೀವು ಹೇಳಿಕೊಟ್ಟಂತ ವಿದ್ಯೆಯನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಮುಂದೊಂದು ದಿನ ನೀವು ಹೇಳಿಕೊಟ್ಟಂತ ವಿದ್ಯೆಯನ್ನು ಕಲಿತು 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 ಮುಂದೊಂದು ದಿನ ನಿಮಗೆ ಕಲಿಸ್ಲಿಕ್ಕಿಲ್ವ ಗುರುಗಳೇ? ವೃಕ್ಷ ಬೇಕಾ ನಿಮಗೆ? ಹಾಗಾಗುತ್ತದೇನೋ. ಮಗನೊಬ್ಬ ಹುಟ್ಟಿದಾಗ ತಂದೆಯಾಗುತ್ತಾನೆ. ಆ ಮಗ ತಂದೆಯಾಗುವುದು ತಂದೆಗೆ ತಂದೆಯಾಗಿ ಅಲ್ಲ, ತಾನು ಮದುವೆಯಾಗಿ ಮತ್ತೊಂದು ಮಗುವಿಗೆ ತಂದೆಯಾಗಬೇಕು. ನೀನು ನನಗೆ ಗುರು ಆಗಲಿಕ್ಕೆ ಹೊರಟೆಯಾ? ತಪ್ಪಾಯ್ತು ಗುರುಗಳೇ. ಪ್ರಶ್ನೆ ತಪ್ಪಲ್ಲ, ಪ್ರಶ್ನೆ ಸಾಧುವೆ. ಆದರೆ ನೀನು ನನಗೆ ಗುರುವಾಗುವುದಲ್ಲ. ನೀನು ಸಾಧನೆ ಮಾಡಿದಿ ಅಂತಾದ್ರೆ ನೀನು ಲೋಕಕ್ಕೆ ಗುರುವಾಗುತ್ತಿ. ಸಾಕಲ್ಲ? ಸಂತೋಷ ಗುರುಗಳೇ. ಹೋಗಿ. ಏನು ವಾಂತಿ ಬರ್ತದ? ಮತ್ತೆ ನಾಳೆ ಬರುವುದಿಲ್ಲ. ಯಾಕೆ? ಸ್ವರ ಇಲ್ಲ. ಗಂಜಿಗೆ ಎಲ್ಲಿಗೆ ಹೋಗ್ತಿ? ಆ ಹೊತ್ತಿಗೆ ಬರ್ತೇನೆ. ನಾನು ಮಾಡಿಕೊಡ್ತೇನೆ. ಗಂಜಿ ಅಲ್ಲ, ಕಷಾಯ ಪಾಕಶಾಲೆಯಲ್ಲಿ ಬಾ ನಿನ್ನ. ಇಲ್ಲ ಇರ್ಲಿ. ನಿನಗೆ ಸ್ವರ ಬಂದು ದಿವಸ ಬಾಯ್ತಾ? ಆಯ್ತು. ನಿನಗೆ ಸ್ವರ ಇಲ್ಲದಿದ್ರೆ ನನಗೆ ಜನವೇ ಬೇಡ. ಆಯ್ತು ಗುರುಗಳೇ, ಆಯ್ತು. ಹಾಗಿದ್ರೆ ನಾವು ವಿಶ್ರಾಂತಿಗೆ ತೆರಳುದು. ಬಾ ಬಾ ಬಾ. ತಾನು ಕರೆಯೋದು
ಗುರುವಿನಿಂದಲೀನ ಅಧಿಕ ಅಧಿಕ ನದಿಗಳಂದು ನೀವೆಲ್ಲರೂ ಯಾರು? ಪಾಟೀಲ್. ಯಾವ ಪಾಟೀಲರು? ಪಾಟೀಲ್. ನೀವೆಲ್ಲರೂ ನನ್ನ ಸಹಪಾಠಿಗಳು. ಪಾಟೀಲ್. ಹಾಗಿದ್ರೆ ನಾನು ಯಾರು? ರಿಕ್ಷಾ. ಯಾವುದು? ರಿಕ್ಷಾ. ನಾನು ರೂಕ್ಷನ ಬದುಕಿನಲ್ಲಿ ಬದಲಾವಣೆಯನ್ನು ಕಂಡಿದ್ದೇನೆ. ಇದಕ್ಕೆ ಕಾರಣ ಏನು? ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ವಿದ್ಯೆ ಎನ್ನುವುದು ಪ್ರಾಮುಖ್ಯವಾಗಿ ಬೇಕಾಗಬೇಕು. ಓದು ಸಂತಸಕ್ಕಾಗಿ, ಓದು ತಿಳಿವಿಂಗಾಗಿ, ಓದು ಸಾಹಿತ್ಯ ಸಾಗರದ ಪರಿಚಯಕ್ಕಾಗಿ, ಓದು ತನ್ನನ್ನು ತಾನು ತಿಳಿದುಕೊಂಬುದಕ್ಕಾಗಿ, ಓದುತ್ತಾ ಓದುತ್ತಾ ಜಾಣನಾಗು. ಗುರುಕುಲವನ್ನು ಸೇರಿಕೊಂಡವರೆಲ್ಲರೂ ಕೂಡ ವಿದ್ಯಾವಂತರಾಗುವುದಿಲ್ಲ. ವಿದ್ಯೆ ಒಲಿದು ಬರಬೇಕು ಅಂತ ಆದ್ರೆ ಸತತವಾದಂತಹ ಪ್ರಯತ್ನ ಸಾಧನೆ. ಅದಕ್ಕಾಗಿ ಹೇಳಿದ್ದಾರೆ, ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ, ಉದ್ಯೋಗಾನುಗತ ಫಲಂ ಭಾಗ್ಯಾನುಸಾರಿಣಿ. ಉದ್ಯೋಗ ಮಾಡಿದ್ರೆ ಸಂಪತ್ತು ಪ್ರಾಪ್ತವಾಗ್ತದೆ. ವಿದ್ಯೆ ನಾವು ಅಭ್ಯಾಸ ಮಾಡಿದ್ರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಸಾಕ್ಷಿಯಾಗಿ ರೂಕ್ಷನ ಬದುಕೇ ಹೌದು. ಎಷ್ಟೋ ಸಮಯಗಳ ಸಾಧನೆ ಪ್ರತೀಕವಾಗಿ ಇಂದಿನ ದಿನ ನಾನೊಬ್ಬ ವಿದ್ಯಾವಂತನೆನಿಸಿಕೊಂಡಿದ್ದೇನೆ. ನೀವು ಎಷ್ಟು ವರ್ಷ ಆಯ್ತು ಗುರುಕುಲವನ್ನು ಸೇರಿ? ನನಗೆ ಲೆಕ್ಕ ಇಲ್ಲ. ಆದರೂ ಗುರುಕುಲವನ್ನು ಬಿಟ್ಟು ಹೋಗಿದ್ದೀರಾ ನೀವು? ಇಲ್ಲ. ಯಾಕೆ ಹೋಗ್ಲಿಲ್ಲ? ನಾವು ಕಲಿಯುವುದು ಸ್ವಲ್ಪ ಕಡಿಮೆ ಆಯ್ತು ಅಂತ ಕಾಣ್ತದೆ. ಗುರುಗಳಿಗೆ ಬೇಸರ ಆಗ್ತದೆ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಕಳುಹಿಸದೇ ಇದ್ದದ್ದಲ್ಲ. ನೀವು ಕಲಿಯುವುದರಲ್ಲಿ ಸ್ವಲ್ಪ ಹಿಂದೆ ಇದ್ದೀರಿ. ಉಳಿದಿದ್ದೇವೆ. ಹೌದಾ? ನಾನು ಎಷ್ಟು ಕಲಿತಿದ್ದೇನೆ ಎನ್ನುವುದು ನನಗೆ ಮತ್ತು ನನ್ನ ಮಿತ್ರ ವರ್ಗದವರಂತಹ ನಿಮಗೆ ತಿಳಿದಿದೆ. ಹೌದು. ಆದ್ರೆ ಗುರುಗಳು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಗುರುಗಳಿಗೆ ಅರ್ಥ ಆಗುವ ಹಾಗೆ ಆಗಬೇಕು ಅಂತ ಆದ್ರೆ ಇಂದಿನ ದಿನ ನಾನೊಂದು ನಿರ್ಧಾರವನ್ನು ಮಾಡಿದ್ದೇನೆ. ಇಷ್ಟರವರೆಗೆ ಗುರುಗಳೇ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಹೌದು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ನಾನು ಕೆಲವು ಪ್ರಶ್ನೆಗಳನ್ನು ಅವರಲ್ಲಿ ಕೇಳಬೇಕೆನ್ನುವ ಹಾಗೆ ಯೋಚಿಸಿದ್ದೇನೆ. ಗುರುಗಳಲ್ಲಿ? ಹೌದು. ಗುರುಗಳಿಗೆ ಪ್ರಶ್ನೆ? ಹೌದು. ಇಷ್ಟರವರೆಗೆ ನಾನು ಕೇಳಿ ತಿಳಿದಿಲ್ಲ, ಶಿಷ್ಯರು ಕೇಳಿದನು. ನೀವು ಕೇಳುವುದಕ್ಕೆ ಮುಂದಾಗಲಿಲ್ಲ. ಯಾಕೆ? ಅಂತಹ ಪಾಂಡಿತ್ಯ ನಿಮ್ಮಲ್ಲಿಲ್ಲ. ಒಂದು ವೇಳೆ ನಾವು ಪ್ರಶ್ನಿಸದೇ ಇದ್ರೆ ನಮ್ಮ ಮನಸ್ಸಲ್ಲಿರುವಂತಹ ಸಂಶಯ ಅದನ್ನು ನಿವಾರಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಅದಕ್ಕಾಗಿ ನಾನು ಪ್ರಶ್ನಿಸಬೇಕೆನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಬರ್ತೀರಿ ತಾನೇ? ಅಲ್ಲಿಗೆ ಅವರಿಗೆ ಸಿಟ್ಟು ಬಂದ್ರೆ ಅವರಿಗೆ ಸಿಟ್ಟು ಬಾರದೆ ಇರುವ ಹಾಗೆ ನಾನು ನೋಡಿಕೊಳ್ತೇನೆ. ಬರ್ತೀರಾ? ನರವಿನ ನಡೆದ ಗುರುಪದಗೆ ಮನೆದಂಬ ಗುರುವೇ
ಸಾರಿ ನಮಸ್ಕಾರವನ್ನು ಮಾಡಿದ್ರು ಅದು ಕಡಿಮೆಯೇ. ವಿನೀತ ಭಾವ ಯಾವಾತನಲ್ಲಿ ಇರುತ್ತದೋ ಆತನಿಗೆ ವಿದ್ಯೆ ತಾನಾಗಿ ಒಲಿಯುತ್ತದೆ ಮಗನೇ. ಹಾಗಿದ್ರೆ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು ಯಾಕೆ? ಗುರುಗಳೆಂದ್ರೆ 3 ಮೂರ್ತಿಗಳಿಗಿಂತಲೂ ಅಧಿಕವಾದಂತಹ ಶ್ರೇಷ್ಠತೆಯನ್ನು ಹೊಂದಿದವರು ಎನ್ನುವುದನ್ನು ಜ್ಞಾನಿಗಳೇ ತಿಳಿದಿದ್ದಾರೆ. ಹಾಗಿದ್ರೆ 3 ಮೂರ್ತಿಗಳ ಶ್ರೇಷ್ಠತೆ ಗುರುವಿನಲ್ಲಿ ಇರಬೇಕು ಅಂತಾದ್ರೆ ಗುರು ಸೃಷ್ಟಿ ಮಾಡ್ತಾನೋ, ಪಾಲನೆ ಮಾಡ್ತಾನೋ, ಲಯಗೊಳಿಸ್ತಾನೋ, ಮಾಡುವಂತಹ ಅರ್ಹತೆ ಅವನಲ್ಲಿ ಇದೆ. ಗುರುವಿನ ಸೃಷ್ಟಿ ಪಾಲನೆ ಲಯವೇ ಬೇರೆಯದ್ದು ಅಲ್ಲವೇ? ಹೌದು. ಹಾಗಿದ್ರೆ ಸೃಷ್ಟಿ ಮಾಡಬಲ್ಲ ಯಾವುದು? ಬರಿದಾದಂತಹ ಬಟ್ಟಲಲ್ಲಿ ಅಮೃತತ್ವದವಾದಂತಹ ವಿದ್ಯೆಯನ್ನು ಅದಕ್ಕೆ ಸುರಿಯುವಲ್ಲಿ ಸಮರ್ಥನಾದವ ಗುರು. ಸೃಷ್ಟಿಯ ಕಾರ್ಯ ಅಲ್ಲಿ ಆಯಿತು. ಹೌದು. ಆಮೇಲೆ ಪಾಲನೆ ಮಾಡುವುದು, ಅವ ಬದುಕಲ್ಲಿ ಹೇಗೆ ನಡತೆಯಲ್ಲಿ ಇರಬೇಕು ಎನ್ನುವುದನ್ನು ಬೋಧಿಸುವಂತಹ ಆ ಜಾಣ್ಮೆ ಅವನಲ್ಲಿ ಇರ್ತದೆ. ಅದು ಪಾಲನಾ ಕರ್ತವ್ಯವು ಆಯ್ತಲ್ಲ ಅಲ್ಲಿಗೆ. ಹೌದು. ಹಾಗೆಂತ ಬೇಡವಾದಂತಹ ಸಂದರ್ಭ ಲಯಗೊಳಿಸುವ ಸಾಮರ್ಥ್ಯವೂ ಉಂಟು. ಲಯಗೊಳಿಸಬೇಕು ಕೆಲವರು. ನಿಮ್ಮ ಪಾದದ ಬಳಿಯಲ್ಲಿ ಎಷ್ಟೋ ಸಮಯಗಳಿಂದ ನಾನು ವಿದ್ಯಾರ್ಥಿಯಾಗಿ ನಿಮ್ಮ ಸೇವೆ ಮಾಡುವ ಮೂಲಕ ವಿದ್ಯೆಯನ್ನು ಆರ್ಜಿಸಿಕೊಳ್ತಾ ಇದ್ದೇನೆ. ಶಿಷ್ಯನ ಮನಸ್ಸಿನಲ್ಲಿ ಏನಾದ್ರೂ ಸಮಸ್ಯೆ ಉಂಟಾಯಿತು ಅಂತಾದ್ರೆ, ಸಂಶಯ ಉದ್ಭವಿಸುತ್ತಾದ್ರೆ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ದಾರಿಯಲ್ಲಿ ಗುರುವಿನಲ್ಲಿ, ಗುರು ಸನ್ನಿಧಿಯಲ್ಲಿ ಜಿಜ್ಞಾಸೆಯನ್ನು ಪರಿಹರಿಸಿಕೊಳ್ಳಬಹುದು. ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಲಕ್ಷಣವಲ್ಲವಲ್ಲವ? ಅಲ್ಲ. ಅದನ್ನು ಪರಿಹರಿಸಿಕೊಳ್ಳುವಂತಹ ಉದ್ದೇಶದಿಂದಲೇ ಅಜ್ಞಾನ ಬೇಕು. ತಮ್ಮ ಪಾದದ ಬಳಿಗೆ ನಾನು ಬಂದಿದ್ದೇನೆ. ಹೌದೇ? ಹೌದು. ಅಂತಹ ಜಿಜ್ಞಾಸೆ ನಿನಗೇನು ಬಂತು? ಅಂದ್ರೆ ಕೆಲವಾರು ವಿಷಯದ ಕುರಿತಾಗಿ ನನಗೆ ಜಿಜ್ಞಾಸೆ ಉಂಟಾಗಿದೆ, ಅದನ್ನು ಪರಿಹರಿಸಿಕೊಳ್ಬೇಕು, ಸೂಕ್ತವಾದಂತಹ ಉತ್ತರ ತಮ್ಮಿಂದ ಬರಬಹುದು ಎನ್ನುವಂತಹ ನೆಲೆಯಲ್ಲಿ ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀನದನ್ನೆಲ್ಲ ಅವಗಾಹನೆಗೆ ತಕ್ಕೊಳ್ಳುವವಲ್ಲ. ಇವ ಏನಾದ್ರೂ ಬೀಜ ಬಿತ್ತಿದ್ರು? ಇಲ್ಲ ಗುರುಗಳೇ, ಇದು ನನ್ನ ಮನಸ್ಸಿನಲ್ಲಿ ಉಂಟಾದಂತಹ ಸಂದೇಹ. ಒಂದೆರಡು ಪ್ರಶ್ನೆಯನ್ನು ಕೇಳ್ತೇನೆ. ಹೇಳು ಮಗು. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಬದುಕುವಂತಹ ಹಕ್ಕು ಇದೆ. ಆದ್ರೆ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿಯದ್ದಾಗಿರ್ತದೆ. ಸ್ವಭಾವ ಬೇರೆ, ಧರ್ಮ ಬೇರೆ. ಒಬ್ಬನ ಧರ್ಮ ಮತ್ತೊಬ್ಬನಿಗಾಗುವುದಿಲ್ಲ, ಒಬ್ಬನ ಸ್ವಭಾವ ಮತ್ತೊಬ್ಬನಿಗಾಗುವುದಿಲ್ಲ. ಹುಟ್ಟುವಾಗ ಇರುವಂತಹ ಸ್ವಭಾವ ಬೆಳೆಯುತ್ತಾ ಬರುವಾಗ ಸ್ವಭಾವ ಬದಲಾಗಿ ಹೋಗ್ತದೆ. ಹಾಗಿದ್ರೆ ಈ ಧರ್ಮ ಕರ್ಮಗಳು ಮಾಡುವಂತಹ ಧರ್ಮ ಕರ್ಮಗಳಲ್ಲಿ ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಕರ್ಮ ಪ್ರಪಂಚದ ನಿಯಮವೇ ಹಾಗೆ. ಒಬ್ಬನ ಧರ್ಮ ಮತ್ತೊಬ್ಬರಿಗೆ ಆಗುವುದಿಲ್ಲ. ಯಾಕೆ ಎನ್ನುವುದಕ್ಕೆ ನಾನೇ ತಿಳಿದುಕೊಂಡಿದ್ದೇನೆ. ಮಾನವರು ಇದ್ದಾರೆ, ರಾಕ್ಷಸರು ಇದ್ದಾರೆ. ಆದ್ರೆ ಮಾನವರನ್ನು ಕಂಡಾಗ ರಾಕ್ಷಸರು ಅವರನ್ನು ಹರಿದು ತಿನ್ನುವಂತಹ ಸ್ವಭಾವ. ಹಾಗೆ ಅಂತ ಈ ಮಾನವರು ಬೇರೆ, ರಾಕ್ಷಸರು ಬೇರೆ. ಈ ಪ್ರಭೇದಗಳು ಯಾಕೆ? ರಾಕ್ಷಸರನ್ನು ಕಂಡಾಗ ನಾವು ಹಳಿಯುವುದು ಯಾಕೆ ಎನ್ನುವಂತಹ ಗೊಂದಲವಾದಂತಹ ಪ್ರಶ್ನೆ ಉತ್ತರ ಬೇಕು ಮಗನೇ. ರಾಕ್ಷಸರ ಸ್ವಭಾವ, ಅವರ ಆಗುಣ ಅವರಿಗೆ ಅದು ಧರ್ಮ ಅನ್ನಿಸಿಕೊಳ್ಳುತ್ತದೆ. ಹಾಗೆ ಅಂತ ಅದು ಮಾನವರಿಗೆ ಧರ್ಮ ಆಗಬೇಕು ಅಂತಿಲ್ಲ. ರಾಕ್ಷಸರಿಂದ ಆಪತ್ತು ಬರುತ್ತದೆ ಅಂತ ಆದ್ರೆ ಅವರನ್ನು ದೂರವೇ ಇಟ್ಟುಕೊಳ್ಳಬೇಕು. ಅವರ ಸಂಸರ್ಗವೋ ಸಂಬಂಧವೋ ಮಾನವರಿಗೆ ವರ್ಜ್ಯ. ಆದ್ದರಿಂದ ರಾಕ್ಷಸರನ್ನ ರಾಕ್ಷಸರಷ್ಟಕ್ಕೆ ಬಿಟ್ಟು ತಾನು ಬದುಕುವುದನ್ನ ಪ್ರಯತ್ನಿಸಬೇಕು, ಕಲಿಯಬೇಕು. ಹುಲಿ ಯಾಕೆ ಹುಲ್ಲು ತಿನ್ನುವುದಿಲ್ಲ? ಅದು ಮಾಂಸವನ್ನೇ ತಿಂತದೆ. ದನ ಯಾಕೆ ಮಾಂಸ ತಿನ್ನುವುದಿಲ್ಲ? ಅದು ದನದ ಸ್ವಭಾವ. ಓಹೋ, ಪ್ರಾಣಿಗಳಲ್ಲಿಯೂ ಮನುಷ್ಯರಲ್ಲಿಯೂ ಬೇರೆ ಬೇರೆ ಸ್ವಭಾವಗಳಿರ್ತದೆ. ಹುಲಿ ಪ್ರಾಣಿ ಎಂಬ ನೆಲೆಯಲ್ಲಿ ಅದನ್ನ ತಂದು ಹಟ್ಟಿಯಲ್ಲಿ ಕಟ್ಟಲಿಕ್ಕೆ ಬರೋದಿಲ್ಲ. ಯಾಕೆ? ಹುಲಿ ಕಾಡಿನಲ್ಲಿಯೇ ಇರಬೇಕು. ಹಟ್ಟಿಗೆ ತಂದು ಇಲ್ಲಿಟ್ರೆ ಇಲ್ಲಿದ್ದಂತಹ ಹಸುವನ್ನ ಭಕ್ಷಿಸಿ ಬಿಡುತ್ತದೆ. ಹಾಗಿದ್ರೆ ಮಾನವರಿಗೂ ತೊಂದರೆ ಉಂಟು ಎನ್ನುವ ಕಾರಣಕ್ಕಾಗಿ ಅದನ್ನು ದೂರ ಇರಿಸುವುದು. ರಾಕ್ಷಸರನ್ನು ಹಾಗೆ ನಮಗೆ ತೊಂದರೆ ಆಗ್ತದೆ ಅಂತ ಆದ್ರೆ ಅವರನ್ನು ದೂರ ಇರಿಸುವುದು. ಇರ್ಲಿ, ಪೂರ್ತಿ ಸಮಾಧಾನ ಅಂತ ಆಗ್ಲಿಲ್ಲ. ಇನ್ನೊಂದು ಪ್ರಶ್ನೆ. ಮರುಹುಟ್ಟೋ ಪರಮಾತ್ಮ ಕರೆತರಿತು ತಿಲ ಕಲಪ ಗುರುವೇ
ವೈದಿಕರು ಹೋಗುವೆ ಉರಿಗರದೆ ತುಪ್ಪವದು ಹೊರಗೆ ತರುವುದಂತ ಉರಿಗರದೆ ತುಪ್ಪವದು ಹೊರಗೆ ತರುವುದಂತ ಅರಿಜನಗರು ಗುರುದೇವರ ಈ ಭೂಲೋಕದಲ್ಲಿ ಮನುಷ್ಯರು ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ, ಒಳ್ಳೊಳ್ಳೆ ವಸ್ತುಗಳನ್ನು ಯಜ್ಞಕುಂಡಕ್ಕೆ ಸಮರ್ಪಿಸ್ತಾರೆ. ಅದು ಯಾಕೆ? ದೇವತೆಗಳು ಅದರ ಹವಿಸ್ಸನ್ನುಂಡ್ರೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸಿ ಬೆಳೆ ಚೆನ್ನಾಗಿ ಬೆಳೆದು ಲೋಕ ಜೀವನ ವ್ಯವಸ್ಥಿತವಾಗಿರಬೇಕು ಎನ್ನುವಂತಹ ನೆಲೆಯಲ್ಲಿ ಇದರ ಬಗ್ಗೆ ನನಗೊಂದು ಕುತೂಹಲ ಮೂಡಿದೆ. ಇಲ್ಲಿ ಅಗ್ನಿಗೆ ತುಪ್ಪವನ್ನು ಸುರಿಯಿತು ಅಂತಾದ್ರೆ ಅದು ದೇವತೆಗಳಿಗೆ ಸಮರ್ಪಣೆ ಆಗ್ತದೆ ಅಂತ ಆದ್ರೆ ಒಂದು ನಾವು ಕಾರ್ಯವನ್ನು ಕೈಗೊಳ್ಳುವ. ಇವನನ್ನು ಮಾಳಿಗೆಯ ಮೇಲೆ ಕೂತುಗೊಳಿಸುವುದು, ಕೆಳಗೆ ಎಲೆ ತುಂಬ ಬಡಿಸುವುದು, ಊಟ ಮಾಡು ಎನ್ನುವ ಹಾಗೆ ಹೇಳಿದಾಗ ಇವನಿಗೆ ಹೊಟ್ಟೆ ತುಂಬುತ್ತದ? ತುಂಬುತ್ತದ ಹೊಟ್ಟೆ? ಇವನಿಗೆ ಹೊಟ್ಟೆ ತುಂಬೋದಿಲ್ಲ. ಆದರೂ ಇದನ್ನು ನಂಬಿಕೆ ಎನ್ನುವಂತಹ ನೆಲೆಯಲ್ಲಿ ಅದನ್ನು ಸಮರ್ಪಿಸ್ತಾರೆ. ಇರ್ಲಿ ಗುರುಗಳೇ, ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಸಾವು ಎನ್ನುವುದು ಕಟ್ಟಿಟ್ಟ ಬುತ್ತಿ. ಜಾತಸ್ಯ ಮರಣಂ ಧ್ರುವಂ. ಆದ್ರೆ ಈ ಸಾವು ಎನ್ನುವುದು ಶರೀರಕ್ಕೋ ಆತ್ಮಕ್ಕೋ ಎನ್ನುವ ಹಾಗೆ ಕೇಳಿದ್ರೆ ಶರೀರಕ್ಕೆ ಮರಣ, ಆತ್ಮ ಅವಿನಾಶಿ. ಡಿಂಬ ಮಾತ್ರವೇ ಪುಟ್ಟಿ ಸಾವುದಲ್ಲದೆ ಜೀವನೆಂಬವನಿಗೆ ಚ್ಯುತಿ ಇಲ್ಲ. ಹಾಗಿದ್ರೆ ಆ ಆತ್ಮ ಶರೀರವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಜೀವಿಯಲ್ಲಿಯೋ ಮಾನವರ ಶರೀರದಲ್ಲಿ ಸೇರಿಕೊಂಡು ಮರು ಹುಟ್ಟನ್ನು ಪಡೆಯುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಹಾಗೆ ಸಂಸಾರೇ ಕಲದು ಸ್ತಾರೆ ಸ್ವರ ಬಂದ ದಿವಸ ಹೇಳು. ಆ ಮರು ಹುಟ್ಟನ್ನು ಪಡೆಯುವ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ. ಆದ್ರೆ ಸತ್ತಂತಹ ವ್ಯಕ್ತಿಗಳಿಗೆ ಪಿತೃ ಕರ್ಮ ಎನ್ನುವಂತಹ ಒಂದು ಕರ್ಮವನ್ನು ಕೈಗೊಳ್ತಾರೆ. ಯಾವುದು? ಪುತ್ರ ಕರ್ಮ. ಯಾವ ಪುತ್ರ? ಪಿತೃ ಕರ್ಮ. ಸತ್ತವರಿಗೆ ಸದ್ಗತಿ ಸಿಗುವುದಕ್ಕಾಗಿ ಜೀವಂತ ಇರುವವರು ಪಿಂಡ ಪ್ರದಾನ ಮಾಡುವುದು, ಅಥವಾ ಅದೆಷ್ಟೋ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವರು ತೇಗಿದ್ರು ಅಂತಾದ್ರೆ ಸ್ವರ್ಗಲೋಕದಲ್ಲಿಂತಹ ಅವರು ಸದ್ಗತಿಯನ್ನು ಪಡೆಯುತ್ತಾರೆ ಎನ್ನುವಂತಹ ನೆಲೆಯಲ್ಲಿ ಈ ಕಾರ್ಯವನ್ನು ಕೈಗೊಳ್ತಾರೆ. ಬ್ರಾಹ್ಮಣರಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಅರ್ಥ. ತಿಳಿದಿದ್ದೇನೆ ನಾನು. ಬ್ರಾಹ್ಮಣರ ಬಾಯಲ್ಲಿ ಅಗ್ನಿ ಉಂಟಂತೆ. ಹೌದು, ಇದು ಸತ್ಯ. ನಮ್ಮತ್ರ ಅಗ್ನಿ, ಹೌದು, ಬೆಂಕಿ. ಒಳ್ಳೆದಾಯ್ತು ಹೇಳಿದ್ದು. ಯಾಕೆ? ಯಾರಾದ್ರೂ ಸತ್ರೆ ಸುಡುವುದಕ್ಕೆ ಕಟ್ಟಿಗೆ ಹುಡುಕು ಹೋಗ್ಬೇಕಂತ ಇಲ್ಲ, ಮತ್ತೆ ಹೆಣವನ್ನು ಹೋಗಿ ಬ್ರಾಹ್ಮಣರ ಬಾಯಿಗೆ ತುರುಕಿದ್ರೆ ನಿನ್ನ ಬೆನ್ನು ಗಟ್ಟಿ ಉಂಟಾ? ಬ್ರಾಹ್ಮಣರ ಬಾಯಿಗೆ ತುರುಕಿಸ್ಲಿಕ್ಕೆ ಹೋಗು. ಹೊಡಿತಾರ? ಬೇಡ, ಕಟ್ಟಿಗೆ ಹುಡುಕು. ಅವರ ಬಾಯಲ್ಲಿ ಅಗ್ನಿ ಮಾತ್ರ ಅಲ್ಲ, ಕಿವಿಯಲ್ಲಿ ಗಂಗೆಯೂ ಉಂಟಂತೆ. ಬಾಯಾರಿಕೆಗೆ ತೊಂದರೆ ಇಲ್ಲ, ಹೋಗಿ ಬ್ರಾಹ್ಮಣರ ಕಿವಿ ಹಿಂಡಿದ್ರೆ ಆಯ್ತು. ನೀರು ಎಲ್ಲ ಹೇಳಿದ್ದು ಆಯ್ತು. ಹಾಗಿದ್ರೆ ಈಗ ಇವರು ಕೊಡುವಂತಹ ಪಿಂಡ ಪ್ರದಾನ ಬೇರೊಂದು ಶರೀರವನ್ನು ಸೇರಿದಂತಹ ಆತ್ಮಕ್ಕೆ ಅದು ಸಿಗುವುದಕ್ಕೆ ಸಾಧ್ಯ ಉಂಟಾ? ಸಿಗುವುದಿದ್ರೆ ಹೇಗೆ ಎನ್ನುವ ಪ್ರಶ್ನೆ. ಇದಕ್ಕೆ ನಿನಗೆ ಉತ್ತರ ಬೇಕು. ಹೌದು. ಮಗು ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ, ಸ್ನಾತಕೋತ್ತರ ಈ ಬಗೆಯಲ್ಲಿ ವಿದ್ಯಾಬೋಧನೆ ಮಾಡಲಾಗುತ್ತದೆ. ಮಾಧ್ಯಮಿಕದ್ದನ್ನ ಪ್ರಾಥಮಿಕದಲ್ಲಿ ಕಲಿಸಬಾರದು.
ಪ್ರೌಢವನ್ನ ಮಾಧ್ಯಮಿಕದಲ್ಲಿ ಸೇರಿಸಬಾರದು, ಸ್ನಾತಕೋತ್ತರವನ್ನ ಪ್ರೌಢದಲ್ಲಿಯೂ ಹೇಳಬಾರದು. ಈ ಪ್ರಶ್ನೆಗೆಲ್ಲ ಉತ್ತರ ಇದೆ, ಆದರೆ ಇದು ಕಾಲ ಪಕ್ವ ಅಲ್ಲ ಮಗನೇ. ಕಾಲ ಬಂದಾಗ ನಿನಗೆ ಉತ್ತರಿಸ್ತೇನೆ. ಆಗದೆ ನನಗೆ ಈಗಲೇ ಬೇಕು ಉತ್ತರ. ಇಲ್ಲ ಮಗು, ಕೇಳಿದ ಈ ಪ್ರಶ್ನೆಗೆ ಉತ್ತರ ಪಡೆಯುವಷ್ಟು ನೀನು ಪಕ್ವತೆಯನ್ನು ಪಡೆಯಲಿಲ್ಲ. ಕಾಲ ಬಂದಾಗ ಉತ್ತರಿಸ್ತೇನೆ. ನನಗೆ ಕಾಲವನ್ನು ಕಾಯುವಷ್ಟು ವ್ಯವಧಾನ ನನಗಿಲ್ಲ. ನನಗೆ ಈಗಲೇ ಬೇಕು ಉತ್ತರ. ಆಗೋದಿಲ್ಲ, ಬೇಕು ಉತ್ತರ. ಹೇಳೋದಿಲ್ಲ, ಹೇಳಬೇಕು. ಹೇಳೋದಿಲ್ಲ ಅಂತ ಉತ್ತರ ಗೊತ್ತಿಲ್ಲದಲ್ಲ, ಗೊತ್ತುಂಟು ನಿನಗೆ ಉತ್ತರ ಈಗ ಕೊಡೋದಿಲ್ಲ. ಓಹೋ, ಸಹಪಾಠಿಗಳೇ ಕೇಳಿದಿರೆ ತಾಳುಗನು ಗುರುದೇವ ಮೌನ, ತಾಳುಗನು ಗುರುದೇವ ಮೌನ ಮೌನ ಮೌನ. ಕೇಳಿದಿರೆ ಸಹಪಾಠಿಗಳು ಸಹಪಾಠಿಗಳೇ, ಅದೆಷ್ಟೋ ಹೊತ್ತಿನಿಂದ ನಾನು ಗುರುಗಳು ಹೌದು. ಏನು ಮಾಡ್ತಾ ಇದ್ದದ್ದು? ಭಾಷಣ ಮಾಡುವುದಕ್ಕೆ ಸಭೆ ನೀವೆಂತ ಹೌದು ಸಂಭಾಷಣೆ ಮಾಡ್ತಾ ಇದ್ದೇವೆ. ಸಂಭಾಷಣೆ ಮಾಡ್ತಾ ಇದ್ದೀರಿ. ಎಷ್ಟೋ ಪ್ರಶ್ನೆಗಳನ್ನು ಕೇಳಿದೆ. ಹೌದು. ಸರಿಯಾದಂತಹ ಉತ್ತರ ನನ್ನ ಪಾಲಿಗೆ ಬಂದಿದ. ನಾನು ಕಾಯ್ತಾ ಇದ್ದೆ ಯಾವಾಗ ಗುರುಗಳು ಉತ್ತರ ಕೊಡ್ತಾರೆ ಅಂತ. ತಪ್ಪು ನಿನ್ನದೇ. ಯಾಕೆಂದ್ರೆ ನೀನು ಒಂದೊಂದೇ ಪ್ರಶ್ನೆ ಕೇಳಬಾರ್ದು, ಎಲ್ಲ ಒಂದೇ ಸಲ ಕೇಳ್ತಾರೆ ಗುರುಗಳು, ಒಂದೇ ಸಲ ಉತ್ತರ ಕೊಡ್ತೀನಿ. ಈಗ ಹೆದರಿಕೆ ಆ ಇದೆಯಾ? ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಯಾಕೆ ಮುಂದಾಗಲಿಲ್ಲ ಗೊತ್ತಾ? ಯಾಕೆ? ಆ ಪ್ರಶ್ನೆ ಅಷ್ಟು ಗಂಭೀರವಾದದ್ದು. ಹೌದಾ ಪ್ರಶ್ನೆ? ಸಾಮಾನ್ಯರಿಗೆ ಉತ್ತರ ಕೊಡುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ಆದ್ರೆ ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸದೆ ಮೌನ ಮುದ್ರೆಯನ್ನು ತಳೆದಿದ್ದಾರೆ. ಇಲ್ಲ. ಯಾಕೆ? ಇವರು ಈ ಪೀಠವನ್ನು ಏರಿಕೊಳ್ಬೇಕು ಅಂತ ಆದ್ರೆ ಕಾರಣವೇನು ಗೊತ್ತಾ? ವಿಧ ವಿಧದ ನಿತ್ಯಗಳನ್ನು ತಿಳಿಸಿದೆ, ವಿಧ ವಿಧದ ನಿತ್ಯಗಳನ್ನು ತಿಳಿಸಿದೆ. ಕೇಳಿದ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕೊಡುವುದಕ್ಕೆ ಇವರಿಗೆ ಸಾಮರ್ಥ್ಯ ಇಲ್ಲ. ಹಾಗಿದ್ರೆ ಗುರುಪೀಠವನ್ನು ಅಲಂಕರಿಸಿದ್ದಾರೆ. ಇದು ಹೇಗೆ? ಇದು ಪರಂಪರೆಯಿಂದ ಬಂದದ್ದು. ಅಂದ್ರೆ ಇವರ ಅಜ್ಜ ಮೊದಲು ಗುರುಪೀಠದಲ್ಲಿದ್ರು, ಆಮೇಲೆ
ಇವರ ಅಪ್ಪನಿಗೆ ಬಂತು, ಇವರ ಅಪ್ಪನಿಂದ ಇವರಿಗೆ ಬಂತು, ಇವರಿಂದ ಇನ್ನು ಮುಂದೆ ನಿನಗೆ ಹೋಗು. ನಾನು ಅವರ ಮಗನು, ನನಗೆ ಕುಳಿತುಕೊಳ್ಳಬಹುದು. ಏನು ಗೊತ್ತಿಲ್ಲ ಅಂತ ಆದ್ರೂ ಪರಂಪರೆಯಿಂದ ಬಂದಂತಹ ಪೀಠವನ್ನು ಅಲಂಕರಿಸಬಹುದು, ಕುಳಿತುಕೊಳ್ಳಬಹುದು. ಹೌದು, ಕಲಿಸುವುದು ಇನ್ನೊಬ್ರು. ಹಾಗೆ ಆಯಿತು. ಇವರು ಗುರುಪೀಠದಲ್ಲಿ ಕುಳಿತು ಶಿಷ್ಯರ ಮನೋಧರ್ಮ ಏನೆನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಅಸಮರ್ಥರಾಗಿದ್ದಾರೆ. ಇವರಿಗೆ ವೇದ ಗೊತ್ತುಂಟಾ? ವೇದ ಶಾಸ್ತ್ರದ ಬಗ್ಗೆ ಜ್ಞಾನ ಉಂಟಾ? ಎಲ್ಲಿಂದ? ಇತಿಹಾಸ ಬಿಡಿಸಿದ್ದಾರೆ. ಆಮೇಲೆ ಮೀನು ಮಾಂಸ ಗೊತ್ತುಂಟ ಇವರಿಗೆ? ಮೀನು ಮಾಂಸ ಮೀಮಾಂಸೆ ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾರೋ? ಹಾಗಿದ್ರೆ ಯಾವುದೂ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಕೆಲವು ಮಂದಿ ಬ್ರಾಹ್ಮಣರ ಬಗ್ಗೆ ನಾವು ಹೇಳಲೇಬೇಕಾಗ್ತದೆ. ಯಾಕೆ? ನಮ್ಮಂತಹ ಅಪ್ರಬುದ್ಧರು, ಮಂದಮತಿಗಳು, ಹೆಡ್ಡರು ಯಾರಿರ್ತಾರೋ ಅಂತವರ ಮುಂದೆ ಕೆಲವಾರು ಶಾಸ್ತ್ರಗಳನ್ನು ಸೃಷ್ಟಿಸಿ ಇದೇ ಸತ್ಯ ಎನ್ನುವ ಹಾಗೆ ತಿಳಿಸುವುದು. ಆವಾಗ ಇವ ಏನು ಮಾಡ್ತಾನೆ? ಇವ ಅದೇ ಸತ್ಯ ಎನ್ನುವ ಹಾಗೆ ತಿಳ್ಕೊಳ್ತಾನೆ. ಹಾಗಾಗಿ ನಮ್ಮ ಬದುಕನ್ನು ನಿಗೂಢವಾಗಿರಿಸಿದ್ದಾರೆ. ಯಾಕೆ? ಇವರ ಹೊಟ್ಟೆ ಪಾಡಿಗಾಗಿ, ಇವರು ಬದುಕುವುದಕ್ಕಾಗಿ ಇನ್ನೊಬ್ಬರನ್ನು ಬಲಿ ಕೊಡ್ತಾ ಇದ್ದಾರೆ. ನೀನೀಗ ಎಷ್ಟು ವರ್ಷ ಆಯ್ತು? ಕೆಲವು ವರ್ಷದಿಂದ ಮಠದಲ್ಲಿದ್ದೇನೆ. ಮುಂದೆ ಹೋಗ್ಲಿಲ್ಲ? ಮುಂದೆ ಹೋಗ್ಲೇ ಇಲ್ಲ. ಯಾಕೆ ಹೋಗ್ಲಿಲ್ಲ? ನಾನು ಹೋಗೋದು ಯಾಕೆ ಅಂತ ಹೇಳಿದ್ರೆ, ನಾನು ವಿದ್ಯೆ ಕಲಿತು ಉತ್ತೀರ್ಣನಾದ್ರೆ ಇಲ್ಲಿ ಮಠಕ್ಕೆ ಬೇರೆ ಶಿಷ್ಯರಿಲ್ಲ ಅಂತ ಆಗುತ್ತದೆ. ಹಾಗಲ್ವ? ಈಗ ಶಿಷ್ಯರೊಬ್ಬ ಕಲಿಯದೇ ಇದ್ರೆ ಅದಕ್ಕೆ ಹೊಣೆಗಾರ ಯಾರು ಆಗ್ತಾನೆ? ಗುರು ಆಗ್ತಾನೆ. ಇವರು ಸರಿಯಾಗಿ ಕಲಿಸದೇ ಇದ್ದ ಕಾರಣದಿಂದಲೇ ನೀನು ಉನ್ನತವಾದಂತಹ ಪದವಿಗೆ ಹೋಗಲಿಲ್ಲ. ಹಾಗಿದ್ರೆ ನಾನು ಇಲ್ಲಿ ಉಳ್ಕೊಳ್ಳುವುದಕ್ಕೆ ನಾನು ಕಾರಣ ಅಲ್ಲ ಅಲ್ವಾ? ನನಗೆ ಉಪದೇಶ ಮಾಡಿದ ಕ್ರಮ ಗುರುಗಳದು ಸರಿ ಇಲ್ಲ. ಕಲಿಸಿಕೊಡುವಂತಹ ಗುರುಗಳು, ಇಂತಹ ಗುರುಗಳಲ್ಲಿ ಕಲಿತಂತಹ ನೀವು ಉದ್ಧಾರ ತಂಡನು ಕೆರಳಿ ವಿಕ್ಷಿಪ್ತನ ಕ್ಷಣದಿ ನನ್ನನ್ನು ನಿಂದಿಸುವುದರ ಜೊತೆಯಲ್ಲಿ ಬ್ರಾಹ್ಮಣ ಸಮಾಜವನ್ನೇ ತಿರಸ್ಕರಿಸಿ ನಿಂದಿಸಿ ಮಾತನಾಡುತ್ತಿರುವೆಯ? ಇದಕ್ಕೆ ಕಾರಣ ನೀನು ಕಲಿತ ವಿದ್ಯೆ. ಅದು ಪಿತ್ತದೋಪಾದಿಯಲ್ಲಿ ನಿನ್ನ ನೆತ್ತಿಗೆ ಹತ್ತಿ ನಿನ್ನ ಬಾಯಿಂದ ಇಂತಹ ಮಾತುಗಳನ್ನು ಆಡಿಸುತ್ತಿದೆ. ಮೂರ್ಖ, ವಿದ್ಯಾಮದ ನಿನಗೆ ಹೆಚ್ಚಾಯಿತು. ಇದೋ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನಾನು ಕಲಿಸಿದ ವಿದ್ಯೆ ನಿನಗೆ ಬರುತ್ತೆ. ಕ್ಷಿಪ್ರದಲ್ಲಿ ಕಡೆಯಡಗಿ ಮೊಗದರೆ ಅಪ್ರಸನ್ನತೆ ತಪ್ಪಿ ಕೆಳಗಲ ಗುರುವೇ ಓ ಗುರುವೇ ಅರಿಯದ ಜ್ಞಾನಿಯ ತೊದಲು ಗಾಳಿಯುವುದು ಅರಿಯದ ಜ್ಞಾನಿಯ ತೊದಲು ಗಾಳಿಯುವುದು ಗುರುವೇ ಒಲಿದು ಪಾಲಿಸಬೇಕು ಒಲಿದು ಪಾಲಿಸಬೇಕು
ಶರಣ ಕರುಣಾಳು ತವ ಶರಣ ಗುರುವೇ 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 ಅಪರಾಧವಾಯಿತು ಸ್ವಾಮಿ, ಅಪರಾಧವಾಯಿತು. ನಿಮ್ಮಿಂದಲೇ ಆರ್ಜಿಸಿಕೊಂಡಂತಹ ವಿದ್ಯಾ ಮದ ನನ್ನ ತಲೆಗಡರಿತು. ಹಾಗಾಗಿ ನಿಮಗಿಂತಲೂ ತಾನು ಹೆಚ್ಚು ಎನ್ನುವಂತಹ ನೆಲೆಯಲ್ಲಿ ನಿಮ್ಮನ್ನೇ ಪ್ರಶ್ನೆ ಮಾಡುವುದಕ್ಕಾಗಿ ನಾನು ಮುಂದಾದೆ. ಹೀಗೆ ಮಾಡಬಾರದಿತ್ತು ಎನ್ನುವುದು ನನಗೀಗ ಅರ್ಥವಾಗುತ್ತಾ ಇದೆ ಸ್ವಾಮಿ. ಗುರುವಿನ ಯೋಗ್ಯತೆ ಏನೆನ್ನುವುದನ್ನು ಅರಿಯದೇ ಇರುವವ ಈ ರೂಕ್ಷನೇ ಎಲ್ಲವನ್ನು ಅರ್ಥ ಮಾಡಿಕೊಂಡರೂ ಕೂಡ ಈ ಕ್ಷಣದಲ್ಲಿ ಗುರುವನ್ನು ನಿಂದಿಸುವುದಕ್ಕೆ ನಾನು ಮುಂದಾದೆ. ಬ್ರಾಹ್ಮಣ ಸಮಾಜವನ್ನು ನಿಂದಿಸಿದೆ. ನಾನು ಮಾಡಿದಂತಹ ಸಣ್ಣ ಅಪರಾಧಕ್ಕಾಗಿ ಇಂತಹ ಘೋರ ಶಿಕ್ಷೆಯನ್ನು ನೀಡಿದಿರ ಸ್ವಾಮಿ. ನಾನು ಆರ್ಜಿಸಿದ್ದೆಲ್ಲವೂ ನನಗೆ ಮರವೆಯಾಗಿ ಹೋಗಲಿ ಎನ್ನುವ ಹಾಗೆ ಘೋರ ಶಾಪವು ನಿಂತಿದ್ದೀರಾ. ನಾನು ನಿಮ್ಮ ಶಿಷ್ಯನಾದರೂ ನಿಮ್ಮ ಮಗನ ಹಾಗಲ್ವೇ ಸ್ವಾಮಿ? ತಾಯಿಯ ಎದೆ ಹಾಲನ್ನು ಉಣ್ಣುವಂತಹ ಸಂದರ್ಭ ಮಗುವೊಂದು ತಾಯಿಯ ಎದೆಗೆ ತುಳಿಯುತ್ತದೆ. ಆದರೆ ತಾಯಿಯಾದವಳು ಕೋಪಿಸಿಕೊಳ್ಳುವುದಿಲ್ಲ ತಾನೆ. ಹೆತ್ತ ತಾಯಿಯೇ ಮಗುವಿಗೆ ವಿಷವನ್ನು ಕೊಡುವುದಕ್ಕೆ ಮುಂದಾಗ್ತಾಳೆಯೇ? ಗುರುವಾದಂತಹ ನೀವೇ ನನ್ನನ್ನು ಕೈ ಬಿಟ್ರೆ ಪ್ರಪಂಚದಲ್ಲಿ ಕಾಯುವವರು ಯಾರಿದ್ದಾರೆ ಸ್ವಾಮಿ? ನನ್ನನ್ನು ಉದ್ಧರಿಸಬೇಕು, ನನ್ನನ್ನು ಉದ್ಧರಿಸಬೇಕು ಸ್ವಾಮಿ. ಅಪ್ರಬುದ್ಧ ಸ್ಥಿತಿಯ ಕಾರಣದ ಅಪ್ರಬುದ್ಧನ ಸ್ಥಿತಿಯ ಕಾರಣದ ವಿಪ್ರನಂತ ಕರ್ಣ ಕರಗನು ವಿಪ್ರನಂತ ಕರಣ ಕರಗನು ಸುಪ್ರದ ನುಡಿದನು ಮಗುಳೇ ಕ್ಷಣಲೇ ಓ ಸುಪ್ರಸನ್ನ ನುಡಿದನು ಮಗುಳೇ ಕ್ಷಣಲೇ ಘೋರಶಾಪವು ಸಕಲ ದುರಿತ ನಿವಾರ ಕಪೂತ ಪರಮ ಪಾವನ ಘೋರ ಶಾಪವು ಸಕಲ ದುರಿತ ನಿವಾರ ಕಪೂತ ಪರಮ ಪಾವನ ಪಟಿ ತಲ್ತ ತಲ ಪರಿಕಾರ ಒಂದು ತಾರಕ ಪಟಿ ತಲ್ಕೆ ತಲ ಪರಿಹಾರ ಒಂದು ವೃಕ್ಷ
ಗುರುವರ್ಯ. ಕಾಲ ಮಿಂಚಿ ಹೋಯಿತು. ನಿನ್ನ ಮಾತುಗಳಿಂದ ಕೋಪಗೊಂಡು ಶಾಪವಾಕ್ಯ ನನ್ನ ಬಾಯಿಂದ ಬಂದು ಹೋಯಿತು. ನಾನಿನ್ನೆಷ್ಟು ಸುಪ್ರಸನ್ನಗೊಂಡರೂ ವಿಕ್ಷಿಪ್ತನ ಶಾಪವಚನ ಅದು ಹುಸಿಯಾಗುವುದಿಲ್ಲ. ಹಾಗಿದ್ರೆ ಶಾಶ್ವತವಾಗಿ ನಾನು ಹೆಟ್ಟನಾಗಿ ಇರಬೇಕೆ ಸ್ವಾಮಿ? ನನ್ನಿಂದಲೇ ಕಲಿತ ನೀನೊಬ್ಬ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಲೋಕವಿಖ್ಯಾತನಾಗು ಅಂತ ಸದಾ ನಿನ್ನಿಂದ ಆಶೀರ್ವಾದವನ್ನು ಪಡೆಯುತ್ತಿದ್ದ ವೃಕ್ಷ ನಾನು ಕಲಿಸಿದ ವಿದ್ಯೆಯನ್ನೆಲ್ಲ ಮರೆತು ಒಬ್ಬ ಹೆಟ್ಟನಾಗಿ ಪ್ರಪಂಚದಲ್ಲಿ ಉಳಿಯಲೇಬೇಕು. ಹಾಗೆಂತ ಈ ಶಾಪ ಪರಿಮಾರ್ಜನೆ ಯಾವಾಗ ಗೊತ್ತೇ? ಯಾವಾಗ? ಪ್ರಪಂಚದಲ್ಲಿ ಪ್ರಖ್ಯಾತವಾದಂತಹ ತಾರಕ ಮಂತ್ರ ಅದನ್ನು ನೀನು ಸುಜ್ಞಾನಿಯಾಗಿ ಯಾವಾಗ ಪಠಿಸ್ತೀಯೋ ಈ ನನ್ನ ಶಾಪ ಪರಿಮಾರ್ಜನೆ ಹೊಂದುತ್ತದೆ. ಅಲ್ಲಿಯವರೆಗೆ ನೀನು ಹೆಡ್ಡನಾಗಿ ಉಳಿಯಬೇಕಪ್ಪ, ಹೆಡ್ಡನಾಗಿ ಉಳಿಯಬೇಕು. ಎಲ್ಲಿಗೆ ಹೋಗಬೇಕು ಸ್ವಾಮಿ? ಇಂಥಲ್ಲಿಗೆ ಹೋಗು ಎಂದು ಹೇಳುವಂತಹ ಜ್ಞಾನಿ ನಾನಾಗಿಲ್ಲ. ಇದ್ದಂತಹ ತಪಸ್ಸಿನ ಫಲವನ್ನು ಶಾಪದಿಂದ ವ್ಯಯ ಮಾಡಿಕೊಂಡಿದ್ದೇನೆ. ಹಾಗೆಂದು ಯಾರನ್ನು ಹೀಗೆ ಬದುಕು ಎಂದು ನಿರ್ದೇಶಿಸುವಂತಹ ಸಾಮರ್ಥ್ಯ ಈ ಪ್ರಪಂಚದಲ್ಲಿರುವಂತಹ ಯಾರಿಗೂ ಇಲ್ಲ. ಆ ನಿರ್ದೇಶಕ ಮೇಲಿದ್ದಾನಪ್ಪ. ಆ ನಿಯಾಮಕ ನಿನ್ನನ್ನು ಎಲ್ಲಿಗೆ ಹೋಗಬೇಕು ಅಂತ ಪ್ರಚೋದಿಸ್ತಾನೋ ನಿನ್ನ ಮನವನ್ನಂತೆ ನೀನು ಮುಂದುವರಿ. ಹೋಗಪ್ಪ. ಎಂತಹ ದುಸ್ಥಿತಿ ಈ ವೃಕ್ಷದ ಪಾಲಿಗೆ ಬಂದೊದಗಿತು. ನಾನೊಬ್ಬ ವಿದ್ಯಾವಂತನಾಗಬೇಕು, ನಾನೊಬ್ಬ ಬುದ್ಧಿವಂತನಾಗಬೇಕು, ನಾನೊಬ್ಬ ಮೇಧಾವಿ ಆಗಬೇಕು, ಪಂಡಿತನಾಗಬೇಕು, ಲೋಕಮುಖದಲ್ಲಿ ಆದ್ಯ ವ್ಯಕ್ತಿಯಾಗಿ ಕಾಣಿಸಬೇಕೆನ್ನುವಂತಹ ಉದ್ದೇಶದಿಂದ ರಾತ್ರಿ ಹಗಲು ನಿದ್ರೆ ಬಿಟ್ಟು ನಾನು ಪ್ರಯತ್ನಿಸಿದಂತಹ ಪ್ರಯತ್ನವೆಲ್ಲವೂ ನೀರ ಮೇರಿಟ್ಟ ಹೋಮದ ತೆರನಾಗಿ ಹೋಯಿತು. ಗುರುಶಾಪಕ್ಕೆ ನಾನು ಒಳಗಾಗಿ ಹೋದೆ. ರಾಮ ತಾರಕ ಮಂತ್ರದಿಂದಲಾಗಿ ನಿನ್ನ ಭವಿಷ್ಯ ಒಳ್ಳೆಯದಾಗುವುದಕ್ಕಿದೆ ಎನ್ನುವ ಹಾಗೆ ಗುರುಗಳೇ ನಿರ್ದೇಶಿಸಿದ್ದಾರೆ. ಆ ತಾರಕ ಮಂತ್ರವನ್ನು ಪಡಿಬೇಕು ಅಂತಾದ್ರೆ ಎಷ್ಟು ಊರು ಸುತ್ತಾಡಬೇಕು ಗೊತ್ತಿಲ್ಲ, ಎಷ್ಟು ಮಂದಿಗಳ ಕೈಕಾಲು ಹಿಡಿಬೇಕೋ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ನನ್ನ ಸಂಬಂಧಿಕರು ಎಲ್ಲಿಗೆ ಹೋಗಲಿ ಎಲ್ಲವೂ ಮರೆಯಾಗುತ್ತಾ ಇದೆ. ಭಕ್ಷ ಪ್ರದೇಶ್ವರನೆಂಬುದು ಕೇಳಬಲ್ಲೆವು. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ವಿಚಾರ ಅನೇಕವಿದೆ. ನಡೆದ ತಪಮಾನ ದಕ್ಷ ಪಡೆದು ನಡೆ ತಂದು ಪಟ್ಟಣದ ಸಹಜವಿಲ್ಲದಿರುತ್ತಿರೆ ನಡೆ ತಂದು ಪಟ್ಟಣದ ಸಹಜವಿಲ್ಲದಿರುತ್ತಿರೆ ಪಡವಿ ಪದಿ ಕರೆತಿರನು ಗುರುವ
ನಲ್ಲಪ್ಪನಾದಂತಹ ಪ್ರಚೇತಸ. ಅದಕ್ಕಾಗಿ ಒಂದು ತಪಸ್ಸನ್ನಾಚರಿಸಿದ ಕಾಲಕ್ಕೆ ದೇವರೇ ಹೇಳಿದ ಮಾತು, ಇದು ಮುಂದೆ ನಿನ್ನ ಮಗನ ಕಾಲಕ್ಕೆ ಒದಗಿ ಬರ್ತದೆ. ತಪಸ್ಸನ್ನು ಬಿಟ್ಟು ಬಂದಂತಹ ಅವರು ವಿವಾಹಿತರಾದರು, ಇಬ್ಬರು ಗಂಡು ಮಕ್ಕಳನ್ನು ಪಡೆದರು. ದಕ್ಷ ರೂಕ್ಷರೆಂಬ ಹಾಗೆ ಹೆಸರನ್ನಿರಿಸಿದರು. ಆಮೇಲೆ ಇಲ್ಲಿ ಅಧಿಕಾರವನ್ನು ನನಗೆ ಕೊಡುವ ಕಾಲಕ್ಕೆ ಅವರು ಹೇಳಿದ ಮಾತಾದರೂ ಏನು, ಪ್ರಜಾಧಿಪತ್ಯ ಎಂಬುದು ನಿನಗೆ ಸಿದ್ಧವಾಗಿಯೇ ಇದೆ, ಆದರೂ ಅದನ್ನು ದೇವರಿಂದಲೇ ವರರೂಪದಲ್ಲಿ ನೀನು ಪಡೆದುಕೋ. ಈ ಮಾತನ್ನು ಹೇಳಿ ವಾನಪ್ರಸ್ಥವನ್ನು ಸೇರಿದರು. ಅದರಂತೆಯೇ ನನಗೆ ಹೊಣೆಗಾರಿಕೆ ಅಧಿಕವಾಯಿತು. ಒಂದೆಡೆಯಲ್ಲಿ ತಪಸ್ಸನ್ನಾಚರಿಸಬೇಕು, ಇನ್ನೊಂದೆಡೆಯಲ್ಲಿ ಪ್ರಜಾಕೋಟಿಗಳ ರಕ್ಷಣೆ ಮಾತ್ರವಲ್ಲ, ಜೊತೆಯಲ್ಲಿ ನಮ್ಮ ತಮ್ಮನಾದಂತಹ ರೂಕ್ಷ. ಇದನ್ನು ಹೇಗೆ ನಿಭಾಯಿಸಲಿ ಎಂಬ ಹಾಗೆ ಯೋಚಿಸಿದಾಗ ಅರ್ಥ ಆಯಿತು. ಪ್ರಜೆಗಳ ರಕ್ಷಣೆಗೆ ಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟೆ, ತಮ್ಮನ ಕುರಿತಾಗಿ ಯೋಚಿಸುವುದು ಯಾಕೆ? ಗುರುಗಳಂತಹ ವಿಕ್ಷಿಪ್ತರಿದ್ದಾರಲ್ಲ, ಅವರ ವಶಕ್ಕೊಪ್ಪಿಸಿದೆ, ಅವರ ವಿದ್ಯಾಸಂಪನ್ನನಾಗಿ ಬರಲಿ. ಇದರ ಜೊತೆಯಲ್ಲಿ ನಾನು ಕೂಡ ತಪಸ್ಸನ್ನಾಚರಿಸಿದೆ. ಬ್ರಹ್ಮದೇವನಲ್ಲಿ ಉಲಿದಾಗ ಅವನಲ್ಲೇ ನಾನು ಕೇಳಿಕೊಂಡದ್ದು ಪ್ರಜಾಧಿಪತ್ಯ. ಅದಕ್ಕೆ ಅವರು ಅಷ್ಟು ಅಂದರು. ಯಾಕೆ? ಅವರು ಮೊದಲೇ ಕೊಡುವುದಕ್ಕೆ ಸಿದ್ಧರಿದ್ದರು ತಾನೆ. ಹೀಗೆ ಪ್ರಜಾಧಿಪತ್ಯವನ್ನು ಬ್ರಹ್ಮದೇವರಿಂದ ಪಡೆದಂತಹ ನಾನು ನೇರವಾಗಿ ಪುರವನ್ನು ಸೇರಿದೆ. ಭವ್ಯವಾದಂತಹ ಸ್ವಾಗತ ನನಗೆ ದೊರಕಿತು. ಆದರೆ ಅದಲ್ಲ, ನನ್ನ ಕಣ್ಣುಗಳು ಹುಡುಕುತ್ತಾ ಇದೆ ತಮ್ಮನಾದಂತಹ ರೂಕ್ಷನಲ್ಲಿ. ನಾನು ಬರುವಂತಹ ವೇಳೆಯಲ್ಲಿ ಈ ಸ್ವಾಗತಿಸುವವರ ಮಧ್ಯದಲ್ಲಿ ನನ್ನ ತಮ್ಮ ಕಾಣ್ತಾನೆ ಎಂಬುದು ನನ್ನ ನಿರೀಕ್ಷೆಯಾಗಿತ್ತು. ಎಲ್ಲಿ ಹೋದ ತಮ್ಮ? ಯಾರ್ಯಾರಲ್ಲಿ ಕೇಳಿದ್ರೆ ಯಾವ ಯಾವ ರೀತಿಯ ಉತ್ತರಗಳು ದೊರೆಯುತ್ತದೆ. ನಾನು ಯಾರ ವಶಕ್ಕೆ ಒಪ್ಪಿಸಿದ್ದೇನೋ ಅಂತಹ ಗುರುಗಳಲ್ಲೇ ಕೇಳಬೇಕೆಂಬಂತಹ ಉದ್ದೇಶದಿಂದ ಗುರುಗಳನ್ನು ಬರುವುದಕ್ಕೆ ಹೇಳಿದ್ದೇನೆ. ಯಾಕೆ ಕಾಣುವುದಿಲ್ಲ? ಗುರುದೇವ ಬಂದ ಗುರುವಿಗೆ ಮಣಿದು ಕುಶಲವಾದ ಕೇಳೆ ಕಂದರು ಕ್ಷಣ ಬಗೆಯ ನರಿಗೆ ಇಂದು ಕರೆದರ್ಪೆನೆ ಗುರುವೆಂದು ಶಾಪವ ನಿತ್ತ ಕಥೆಯ ಗುರುದೇವ. ಗುರುಗಳೇ, ನಿಮಗಾಗಿ ವಿಶೇಷವಾದ ಆಸನ ಕಾದಿದೆ ಗುರುಗಳೇ, ಅಲಂಕರಿಸಬೇಕು. ಅದಕ್ಕೆ ನಿಮ್ಮ ಉತ್ತರ ಇಲ್ಲ. ನನಗೆ ಮುಖಕ್ಕೆ ಮುಖ ಕೊಟ್ಟು ನೀವು ಮಾತಾಡುವ ಸ್ಥಿತಿಯಲ್ಲೂ ಇಲ್ಲ. ಆ ವಿಚಾರ ಅಂತೂ ಇರಲಿ ಗುರುಗಳೇ. ತಪಸ್ಸನ್ನಾಚರಿಸಿ ಬಂದವ ನಾನು. ಪುರದಲ್ಲಿ ನನ್ನ ತಮ್ಮನನ್ನು ಅಗತ್ಯವಾಗಿ ಕಾಣಬೇಕಿತ್ತು. ಹುಡುಕಿ ಹುಡುಕಿ ಸಾಕಾಯಿತು. ಹಾಗಾಗಿ ನಿಮ್ಮಲ್ಲೇ ಕೇಳುವುದಕ್ಕೆ ಮುಂದಾಗಿದ್ದೇನೆ. ಗುರುದೇವ, ನನ್ನ ತಮ್ಮ ಎಲ್ಲಿದ್ದಾನೆ? ನನ್ನ ತಮ್ಮ ಎಲ್ಲಿದ್ದಾನೆ ಗುರುಗಳೇ? ಹೇಳಿ ಗುರುಗಳೇ, ಹೇಳಿ. ದಕ್ಷ ಪ್ರಜೇಶ್ವರ, ಇಂದಿನವರೆಗೆ ನನ್ನೆದುರಿನಲ್ಲಿ ನೀನು ತಲೆ ತಗ್ಗಿಸಿ ನಿಲ್ತಿದ್ದೆ. ಹೌದು, ನಾನು ತಲೆ ಎತ್ತಿ ನಿಲ್ತಿದ್ದನಪ್ಪ. ಸರಿ, ಇವತ್ತು ನೀನು ತಲೆ ಎತ್ತಿ ನಿಂತಿದ್ದೀ, ನಾನು ತಲೆ ತಗ್ಗಿಸಿ ನಿಂತಿದ್ದೇನೆ. ಯಾಕೆ ಗುರುಗಳೇ ಹೀಗೆ ಮಾತಾಡ್ತೀರಿ? ವಿಕ್ಷಿಪ್ತನಲ್ಲಿ ವಿಶ್ವಾಸವಿಟ್ಟು ವಿದ್ಯೆ ಕಲಿಯುವುದಕ್ಕೆ ನಿನ್ನ ತಮ್ಮನನ್ನ ನನ್ನ ವಶಕ್ಕೊಪ್ಪಿಸಿದ್ದು ಸತ್ಯ. ಹೌದಲ್ಲ? ವಿದ್ಯಾವಂತನಾದ, ಬುದ್ಧಿವಂತನಾದ, ಆದರೆ ಮದೋನ್ಮತ್ತನೂ ಆದ. ವಿಪ್ರಕುಲವನ್ನೇ ಹಳಿದ ಎಂಬ ಕಾರಣಕ್ಕೆ ಮುನಿದು ಶಾಪದಿಂದ ನೀನು ಕಲಿತ ವಿದ್ಯೆ ಎಲ್ಲ ಮರೆತು ಹೋಗಲಿ ಅಂತ ಹೇಳಿಬಿಟ್ಟನಪ್ಪ. ಶಾಪಗ್ರಸ್ತನಾದಂತಹ ನಿನ್ನ ತಮ್ಮ ಎತ್ತಲೋ ಹೋಗಿಬಿಟ್ಟಿದ್ದಾನೆ. ಎಲ್ಲಿದ್ದಾನೆ ಅಂತ ಹೇಳಿ, ಎಲ್ಲಿದ್ದಾನೆ? ನನ್ನ ತಮ್ಮ ಉದ್ಧಾರವಾಗಬೇಕೆಂಬಂತಹ ಉದ್ದೇಶದಿಂದ ತಮ್ಮ ಮಡಿಲಿಗೆ ಸೇರಿ ಅವನಿಗೆ ವಿದ್ಯೆಯನ್ನು ಕೊಡುವುದರ ಬದಲಾಗಿ ಅವನನ್ನು ಶಪಿಸಿದರೆ
ಕೊನೆ ಕಾಲಕ್ಕೂ ಈ ಹೊತ್ತಿಗೆ ತಮ್ಮನನ್ನು ಕಾಣುವಂತಹ ಸ್ಥಿತಿ ನನಗಿಲ್ಲದಾಗಿ ಹೋಯಿತು. ಅವನೆತ್ತಲೋ ಹೊರಟು ಹೋದ. ನನ್ನ ತಮ್ಮನನ್ನು ಶಪಿಸಿದರೆ ಹಾಗಾದ್ರೆ ಅದರ ಪ್ರತಿಫಲವನ್ನು ನೀವು ಅನುಭವಿಸಲೇಬೇಕು. ಇನ್ನು ಮುಂದಕ್ಕೆ ಜನರ ಸ್ವಕೃತಿಯನ್ನುಳ್ಳುತ್ತಾ ಕೊಳ್ಳಕ್ಕೂ ನಿನ್ನ ಶಾಪ ಶಿರೋಧಾರ ರಾಜೇಶ್ವರನೇ, ಎಲ್ಲ ತಪ್ಪನು ತೊಳುವೆನೆಂತ ನಿನ್ನ ಶಾಪವು ಶಿರೋಧಾರ ಪ್ರಜೇಶ್ವರನೇ ಎಲ್ಲ ತಪ್ಪನು ತೊಳುವೆನೆಂತ ನಿನ್ನ ನಿಜಗಾನು ಪರಿಹಾರ ಮಾರ್ಗವ ತೋತೆ ನಿನ್ನನು ಜಗಾನು ಪರಿಹಾರ ಮಾರ್ಗವ ತೋದೆ ಎಲ್ಲ ಬದುಕೆಂದು ಬರರಾದೆ ಓ ಪ್ರಜೇಶ್ವರನಿಗೆ ದಕ್ಷ ಪ್ರಜಾಪತಿ, ಈ ಶಾಪ ವಾಕ್ಯಗಳೆಲ್ಲ ಹೀಗೆಯೇ ಹೇಳಬೇಕೆಂದು ನಾಲಿಗೆಯಲ್ಲಿ ಬಂದು ಹೋಗುವುದಲ್ಲ. ಕಣ್ಣಿಗೆ ಕಾಣದ ಆ ಕಾಲಚಕ್ರವು ನಮ್ಮ ನಾಲಿಗೆಯಿಂದ ಮಾತುಗಳನ್ನು ನುಡಿಸಿ ಬಿಡುತ್ತದೆ. ಅಂದು ನಿನ್ನ ತಮ್ಮನ ವಿಷಯದಲ್ಲಿ ನನ್ನಿಂದಾದದ್ದು ಅದೇ, ಇವತ್ತು ನಿನ್ನಿಂದಾದದ್ದು ಅದೇ. ಕೊಳಕು ಬಟ್ಟೆಯನ್ನೊಗೆಯುವ ರಜಕನಾಗಿ ಹೋಗು, ನಿನ್ನ ಶಾಪ ಶಿರೋಧಾರ್ಯ. ಆದರೆ ನಿನ್ನಲ್ಲಿ ಕೇಳುವಂತಹ ನೈತಿಕತೆ ನನಗಿಲ್ಲವಪ್ಪ. ನಿನ್ನ ತಮ್ಮನಿಗೆ ಶಾಪ ಕೊಟ್ಟೆ, ಅದನ್ನು ಪರಿಹರಿಸುವುದಕ್ಕೊಂದು ಮಾರ್ಗವನ್ನು ಕೊಟ್ಟಿದ್ದೇನೆ. ಪ್ರಪಂಚದಲ್ಲಿ ತಾರಕ ಮಂತ್ರವೆಂದು ಯಾವುದು ಪ್ರಖ್ಯಾತವಾಗುತ್ತದೋ ಆ ಮಂತ್ರವು ನಿನ್ನ ನಾಲಿಗೆಯಿಂದ ಪಠಿಸಲ್ಪಟ್ಟಾಗ ನಿನ್ನ ಶಾಪ ಪರಿಮಾರ್ಜನೆಯಾಗುತ್ತದೆ ಅಂತ ಹೇಳಿದೆ. ನನಗೆ ಹುಸಿ ಶಾಪ ಕೊಡು ಅಂತ ಹೇಳುವ ಹಕ್ಕಿಲ್ಲವಪ್ಪ. ಆದ್ರೂ ನಿನ್ನ ತಮ್ಮನಿಗೆ ನಾನು ಹೀಗೆ ಮಾಡಿದ್ದೇನೆ. ನೀನೇನು ಮಾಡುತ್ತೀಯೋ ಗೊತ್ತಿಲ್ಲ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನಿನ್ನ ಶಾಪವನ್ನಂತೂ ಸ್ವೀಕರಿಸ್ತೇನೆ. ಮರುಗದಿರು ನೀ ಶಾಪ ಪರಿಮಾರ್ಜನೆಯ ಕೊಂದೆ ತವ ಶಿಕ್ಷಣಿರು ಬೆಳೆಗಳ ಮರಳಿ ಪದವಿದ ಬದುಕು ಹೊಂದಿರುವ ಹೊಲ ಬರಿದು ಕರುಣಾನು ಬಾರಿದು ಕರುಣಾನು ಬಾರಿ ತೋರುವನು ಯಾಕೆ ಹೀಗಾಯಿತು ಎಂಬುದೇ ನನಗರ್ಥವಾಗದ ಸ್ಥಿತಿ ಗುರುದೇವ. ನಿಮ್ಮ ಕೈಯಲ್ಲೇ ವಿದ್ಯೆಯನ್ನು ಕಲಿತವನು ತಾನೇ. ಈ ಹೊತ್ತಿಗೆ ನಿಮ್ಮನ್ನೇ ನಾನು ಶಪಿಸುವಷ್ಟು ಮುಂದುವರಿದ್ದೇನೆ ಗುರುದೇವ. ಶಾಪ ಆಗಿ ಹೋಯ್ತಲ್ಲ. ಹೌದು, ಕ್ಷಣ ಹೊತ್ತು ತಮ್ಮನ ಮೇಲಿನ ವ್ಯಾಮೋಹದಿಂದಲಾಗಿ ನಾನು ಕ್ರುದ್ಧನಾದ್ದು ಹೌದು, ಶಪಿಸಿತು ಹೌದು. ಆದರೆ ಇದೆಲ್ಲ ಭಗವಂತನ ಲೀಲೆ ಅಂತಲೇ ಹೇಳಬೇಕಷ್ಟೇ. ಬೇರೆ ದಾರಿ ಯಾವುದು ನನಗೂ ಕಾಣುವುದಿಲ್ಲ, ಅರ್ಥವೂ ಆಗುವುದಿಲ್ಲ. ನನ್ನ ತಮ್ಮನಿಗೆ ಶಾಪವನ್ನು ನೀವು ಕೊಟ್ಟಿದ್ದೀರಿ ಎಂದಾದರೆ ನಾನು ಇದಕ್ಕೆ ಏನನ್ನು ಹೇಳಲಿ. ಆದರೆ ಒಂದು ದಾರಿಯನ್ನು ಮಾತ್ರ ನಾನು ಸೂಚಿಸಬಲ್ಲೆ. ನಿಮ್ಮ ಶಿಷ್ಯ ಅಂದ್ರೆ ನನ್ನ ತಮ್ಮ ಆ ರೂಕ್ಷ ಯಾವೆಡೆಯಲ್ಲಿದ್ದಾನೋ ಗೊತ್ತಿಲ್ಲ. ಹೋಗಿ ಅವನೆಡೆಯಲ್ಲಿ ನೀವು ರಜಕರಾಗಿದ್ದರೂ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿ. ಆ ಹೊತ್ತಿಗೆ ಕರುಣಾಳು ಯಾವುದಾದರೊಂದು ದಾರಿಯನ್ನು ಸೂಚಿಸ್ತಾನೆ, ಅಷ್ಟನ್ನೇ ಹೇಳಬಲ್ಲೆ. ಆರೂಪವಾಗಿ ನಿಮಗೆ ಶಾಪ ಪರಿಮಾರ್ಜನೆಯಾಗ್ತದೆ ಗುರುಗಳೇ. ದಕ್ಷ, ಈಗೆಲ್ಲವೂ ಸ್ಪಷ್ಟವಾಗುತ್ತಾ ಇದೆ. ಇದೆಲ್ಲವೂ ನಮ್ಮ ಕೈಯಲ್ಲಿಲ್ಲ ಎಂಬ ಸತ್ಯದ ಅರಿವು ಈಗ ನನಗಾಯಿತು. ಒಂದು ದಿವಸ ನಿನ್ನ ತಮ್ಮನಲ್ಲಿ ಕೇಳಿದ್ದ, ಗುರುಗಳೇ, ಮುಂದೊಂದು ದಿನ ನಿಮಗೆ ನಾನು ಕಲಿಸುವ ಗುರುವಾಗಬಹುದೇ
ಯಾವ ಶಕ್ತಿ ಆ ನಾಲಿಗೆಯಿಂದ ಅವನಿಂದ ಮಾತನ್ನಾಡಿಸಿತು? ಓಹೋ, ನೀನು ಕೊಟ್ಟ ಹುಸಿ ಶಾಪವೂ ಹಾಗೆ. ಯಾವಾತನು ನನಗೆ ಶಿಷ್ಯನಾಗಿದ್ದನೋ ಆ ಶಿಷ್ಯನ ಶಿಷ್ಯವೃತ್ತಿಯನ್ನ ನಾನು ಅನುಭವಿಸಿದೆ ಅಂತಾದ್ರೆ, ನಾನು ಆತನಿಗೆ ಶಿಷ್ಯ ಆದೆ ಅಂತಾದ್ರೆ ನೀನು ಕೊಟ್ಟ ಶಾಪ ಪರಿಹಾರವಾಗುತ್ತದೆ. ಅವ ಉತ್ತರಿಸುವಂತಹ ಕಾಲಕ್ಕೆ ನೀವು ಉತ್ತರಿಸಲ್ಪಡುವುದಕ್ಕೆ ಭಗವಂತ ಕಾರಣನಾಗ್ತಾನೆ. ನಿನ್ನ ತಮ್ಮನು ನಮ್ಮ ಕಟ್ಟುಪಾಡಿನಲ್ಲಿರ್ಲಿಲ್ಲ, ನಾನು ನಿನ್ನ ಕಟ್ಟುಪಾಡಿನಲ್ಲಿರ್ಲಿಲ್ಲ, ನೀನು ನನ್ನ ಕಟ್ಟುಪಾಡಿನಲ್ಲಿರ್ಲಿಲ್ಲ. ನಮ್ಮೆಲ್ಲರನ್ನ ಕಟ್ಟಿ ಹಾಕಿದಂತಹ ಮಹಾಶಕ್ತಿ ಮೇಲೊಂದಿದೆ ಎಂಬ ಸತ್ಯ ಈಗ ಸ್ಪಷ್ಟವಾಯಿತಪ್ಪ. ಮುಂದೇನೋ ಮಹತ್ತಾದದ್ದು ಘಟಿಸುವುದಕ್ಕಿದೆ ಎಂಬುದಕ್ಕೆ ಇದು ಪೀಠಿಕಾ ಪ್ರಕರಣ ಇರಬಹುದು. ಶಾಪವನ್ನ ತಲೆಯಲ್ಲಿ ಹೊತ್ತು ಮುಂದೆ ಸಾಗುತ್ತೇನೆ. ಹಾಗೆ ಮನಿಗೊಂದು ಜನ ಹೊರಟು ಮನಿಗೊಂದು ಜನ ಹೊರಟು ನಿರದಾರ ಕಾದಾಗೆ ನಿರದಾರ ಕಾದಾಗೆ ಜನವೆಲ್ಲ ಸಂಬಂಧವೆನಬೇಕು, ಜನರೆಲ್ಲ ಸಂಬಂಧವೆನಬೇಕು, ಜನವೆಲ್ಲ ಸಂಬಂಧವೆನಬೇಕು. ಬನದಾಗೆ ಬಾಡುತ್ತ ಉಣಬೇಕು, ಬನದಾಗೆ ಬಾಡುತ್ತ ಉಣಬೇಕು, ಬನದಾಗೆ ಬಾಡುತ್ತ ಉಣಬೇಕು, ಉಣಬೇಕು ಉಣಬೇಕು.
ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಾವ್ಯಾರು? ಎಂತದ್ದು? ಬೇಟೆಗಾರರು. ಬೇಡರು. ನಮ್ಮ ವಾಸ ಈ ಕಾಡಿನಲ್ಲಿ. ನಮಗೆಲ್ಲ ನಾಯಕನೇ ಪುಂಗವ. ನನ್ನ ಹೆಸರು ಪುಂಗಯ್ಯ. ಪುಂಗವ ಅದೇನ್ರಿ? ಏನ್ರಿ? ಈ ಕಾಡಿನಲ್ಲಿ ಹುಟ್ಟಿ ಈ ಕಾಡಿನಲ್ಲಿ ನಾವು ಬೆಳೀತೀವಿ. ಕಾಡಿನಲ್ಲಿ ಜೀವನ ಹೆಂಗೆ? ನಾವು ಬೇಟೆಗೆಲ್ಲ ಹೋಗ್ತೇವಲ್ಲ. ಬೇಟೆಗೆ ಅದೇ ಬೇಟೆಗೆ ಹೋಗೋದು ನಮ್ಗೆ ಆಗುದಿಲ್ಲ. ಮೃಗಬೇಟೆ, ಮಾಂಸ ತಿನ್ನುವುದು, ಮಾಂಸವನ್ನು ಕೂಡಿಟ್ಟುವುದು, ನಮ್ಮ ಮನೆಗೆ ತರುವುದು. ಈ ರೀತಿಯಾಗಿ ನಾವು ಹೊರಟು ಸಿದ್ಧರಾದವರು. ನಮ್ಮ ಕತೆ, ನನ್ನ ಮಗಳ ಕಥೆಯು ಅದೇ. ಮಾಂಸ ತಿನ್ನಬೇಕು. ಅಪ್ಪ ಹೋಗಿ ಕಾಡಿಗೆ ಬೇಟೆಯಾಡಿ. ನೀವು ಬಂದಿದ್ದೀರಲ್ಲ ಇಲ್ಲಿಗೆ? ಎಲ್ಲ ಸಿದ್ಧತೆ ನಾವೆಲ್ಲ ಸಿದ್ಧತೆ ಮಾಡಿದ್ದೇವೆ. ಆಗಿದೆ. ಆಯುಧ ನನ್ನಲ್ಲಿ ಕೆತ್ತಿ ಉಂಟು. ಯಾವುದು ಕೆತ್ತಿ ಉಂಟು? ಕತ್ತಿ, ಅದೇ ಕಟಾರಿ, ಆಮೇಲೆ ಕೋಡಲಿ, ಬರ್ದುಗುಕ್ಕು, ಎಲ್ಲವೂ ಸಿದ್ಧತೆ ಆಗಿದೆ. ಹಾಗಾದ್ರೆ ಯಾಕೆ ತಡ?
ಸೇರುವನದೊನೆ ಭಾರಿ ಬೇಟೆಯಾಡಿ ತನುವಾರಿಸಲು ಕುಳಿತಿರಲು ಪಾಯಸ ಒಡೆಯ ಪಾಯಸ ಪಾಯಸ ಒಡೆಯ ಪಾಯಸ ಹಾಗೆಲ್ವಾ ಬೇಟೆಗಾಗಿ ಬೇಟೆಯಾಡಿ ಆಯಾಸ ಅದೇ ಅದು ನಿಮ್ಮ ಮುಖ ನೋಡಿದಾಗ ಗೊತ್ತಾಯ್ತು. ಒಳ್ಳೆಯ ಬೇಟೆ, ಭರ್ಜರಿ ಬೇಟೆ. ಬಹುಶಃ ಹಿಂದೆ ನಾವು ಆಡಿದ್ದಿಲ್ಲ, ಮುಂದೆ ಆಗ್ಲಿಕ್ಕೆಲ್ಲ ಒಳ್ಳೆದಾಗಿದೆ. ಈಗ ಭಯಂಕರ ಅಂತ ಹೇಳ್ಬೇಕು ಅಂತ ಈಗ ಉಂಟೆ ಉಂಟು ಅಂತ ಆಡ್ಬೇಕು ಅಂತ ಇದ್ದೆ. ನಾವು ಮೃಗ ಬೇಟೆ ಆಡಿದ ಮೊಲ ಇಲ್ಲ ಉಂಟು. ಮಾಂಸ ಎಲ್ಲ ಬರ್ಲಿ. ಮಾಂಸ ಹುಡಿಲಿಕ್ಕೆ ಹುಡಿ ಅದು ಬೇಕಾ? ಬಾಡಿ ನೋಡಲು ಕಾಡ ಹೆಪ್ಪುಳಿಯಂಗೋ ನಗೆಯದು ನಿನ್ನಂತವ್ರು ನಂಬಿದ್ರೆ ನಮ್ಮಂತವ್ರ ಪ್ರಾಣವೇ ಹೋಗ್ತೇ. ನೀವು ತಿನ್ನುವುದಕ್ಕೆ ಮಾತ್ರ, ದುಡಿಲಿಕ್ಕೆ ಏನಿಲ್ಲ. ನಾನು ಧೈರ್ಯದಲ್ಲಿ ಓಡಿ ಹೋತಲ್ವಾ? ಹೌದಾ? ಎಂತದಲ್ಲಿ ತರುವಂತ ಹೋದ್ ನಾನು ಬರಲು ಹೋಯ್ತು. ಈಗ ಧೈರ್ಯದಲ್ಲಿ ಹೊಡಿದ, ಅದಕ್ಕೆ ಹೆದರಿಕೆ ಆಗಿದೆ. ಎಲ್ಲ ಬೆವರು ಇಳಿತಾ ಉಂಟು. ಧೈರ್ಯದ ನೀರು ಹೊರ ಸೂಸು ಹೆಚ್ಚಾಗಿ. ಏನಾಯ್ತು ನೋಡು. ಹೌದು, ನೋಡಿದ್ಯಾ? ಅಲ್ಲ ನಿಮ್ಮನ್ನು ಬದುಕಿಸಿದವ ಹೇಳ್ತಿದ್ದಾನೆ ಈಗ. ನನ್ನನ್ನು ಬದುಕಿಸಿದವ, ಅವನಿಂದ ಬದುಕಿದ್ದು ಗಾಳಿ ಹಾಕಿ. ಗಾಳಿ ಬರುವುದಿಲ್ಲ, ಗಾಳಿ ಇಲ್ಲ, ಗಾಳಿ ಇಲ್ಲ, ಗಾಳಿ ಇಲ್ಲ. ಗಾಳಿ ಎಲ್ಲಿಂದ ಹೋಗುದ? ಮೂಗಿಂದ ಗಾಳಿ ಬರುದಿಲ್ಲ ಅಂತ ಹೇಳಿ ನನ್ನ ಅಭಿನಯ ಎಂತದ್ದು? ಅದು ಎಂತದ ತಾಗಿ ತದಂತಿಗೆ ನನ್ನನ್ನು ಬದುಕಿಸಿದ ಪುಣ್ಯ ಅಪ್ಪ ಆಯ್ತಾ? ಏನೋ ಇವನನ್ನು ನಮ್ಮ ಕಾಡಿನಲ್ಲಿ ನನ್ನ ಪ್ರಾಣವೇ ಹೋಗುತ್ತಿತ್ತು. ಪುಣ್ಯಾತ್ಮನೊಬ್ಬ ಬದುಕಿಸಿದ. ಆದ ಕಾರಣವನ್ನು ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಆದ್ರೆ ನನ್ನ ಮಗಳು ನನ್ನನ್ನು ಕಾಯ್ತಾ ಇರುವವಳು ಯಾವಾಗ್ಲೂ, ಅಪ್ಪ ಎಲ್ಲಿದ್ದೀರಿ ಎಲ್ಲಿದ್ದೀರಿ, ಎಷ್ಟೊತ್ತಿಗೆ ಬರ್ತಾರೆ? ಈ ನಿರೀಕ್ಷೆಯಲ್ಲಿ ಇರುವವಳು ಇನ್ನು ಕಾಣ್ತಾ ಇಲ್ಲ. ಮಗಳೇ, ಓ ಮುದ್ದು, ಓ ಸೈರಿ, ಓ ಏನಪ್ಪ ನೀನ್ ಎಷ್ಟು ಬೊಬ್ಬೆ ಹಾಕ್ತಿ ಬಂದು? ಯಾವಾಗ ಮಾಂಸ ತರ್ತೀನಿ ನೀನು ಯಾವಾಗ ಬರ್ತದೆ? ನಾನು ಕಾಯ್ತಾ ಇದ್ದದ್ದು. ಹೌದು, ಅರೆದು 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 ಸಾಕಾಗಿ ಹೋಯ್ತು. ನಾನು ಕುತ್ತಿಗೆ ನೋಡಿದ್ದೆ ನೀನು ಎಷ್ಟು ಉದ್ದ ಆಗಿದೆ ನೋಡು. ಈಗ ಉದ್ದಾಗಿದ್ದು ನನ್ನನ್ನು ಕಾದು ಕಾದು. ಯಾಕೆ ಯಾವ ದಾರಿಯಲ್ಲಿ ಬರ್ತೀವಿ ಎಂಬುದಾಗಿ ನೋಡಿ ನೋಡಿ ಕುತ್ತಿಗೆ ಉದ್ದ ಆಗಿ ಹೋಯ್ತು, ಕೊಕ್ಕರೆ ಹಾಗೆ. ಮಾಂಸ ಉಂಟಪ್ಪ? ಈಗ ನೀನು ಮಾಂಸದ ಮೊಲದ ಮಾಂಸ, ಕೋಳಿ ಮಾಂಸ, ನರಿ ಮಾಂಸ, ಕೋಳಿ ಮಾಂಸ, ಕಾಡ್ಕೋಳಿ ಮಾಂಸ ಎಲ್ಲ ಸಿಗುತ್ತದಪ್ಪಯ್ಯ. ಹಾಗಿದ್ರೆ ಎಲ್ಲುಂಟು ಮಾಂಸ ಎಲ್ಲ? ಈಗ ನನ್ನ ಪ್ರಾಣ ಬಂದದ್ದೇ ಹೆಚ್ಚು ಅಂತ ಹೇಳ್ಬೇಕು ಇಲ್ಲಿಗೆ. ಏನಪ್ಪ ಮತ್ತೆ ನಿನ್ನ ಪ್ರಾಣ ಬಂದದಂದ್ರೆ ಏನ್ ಹೇಳ್ತಿದ್ದೆ ನೀನು? ನೀನು ಹೇಳಿದ್ಯೋ ಕಾರಣಕ್ಕೆ ಹೋದೆ, ಮೃಗ ಬೇಟೆ ಆಡಿದೆ. ಕೋಳಿ ಮಾಂಸ, ಕಾಡು ಕೋಳಿಯೋ ಅಥವಾ ಹುಲಿ ಮಾಂಸವ, ಹಂದಿ ಮಾಂಸವ ಬೇಟೆಯಾಡಿ ನಾವೆಲ್ಲರೂ ಗೆಳೆಗಾರರು ಒಟ್ಟಿಗೆ ಕೂತು ತಿನ್ನಬೇಕು ಅನ್ನುವಷ್ಟರಲ್ಲಿ ಏನು ಮಾಡೋಣ? ಏನಪ್ಪ ಪ್ರಕರಣವೇ ಬೇರಾಗಿ ಹೋಯ್ತು. ಪ್ರಕರಣ ಏನಾಯ್ತಪ್ಪ? ಅದರ ಬದಲಿಗೆ ನೋಡು, ನೀನು ಹೇಳಿದಾಗೆ ತಂದಿದ್ದೇನೆ ನೋಡು. ಅಪ್ಪ ಕಾಡಾಗೆ ಹೊಂಟು ನೀನಾಟಿ ಪೇಟೆಯ ಮೇಲೆ ಬಾದ ತಪ್ಪುದ ತೊರೆದು ಅಪ್ಪಯ್ಯ ಯಪ್ಪ
ಕಾಡಾಗೆ ಹೊಂಟು ನೀನು ಬಾಡ ತಪ್ಪುದ ತೊರೆದು ಯಪ್ಪ ನೀ ಬಾಡ ತಪ್ಪುದ ತೊರೆದು ನಾಡಾಡಿ ಅಂತಿಪ್ಪ ಹೋರಾಟ ಜಾಗೆ ನಾಡಾಡಿ ಅಂತಿಪ್ಪ ಹೋರಾಟ ಜಾಗೆ ಕೆಡು ಮದಿಗೆ ಬಂದೈತ ಕಡಗೆ ಹೊಂಟೋಗಿ ನೋಡಿ ಪಡೆಯಲೆ ಅಪ್ಪರಿ ಪಾಡ ಏನು ಮಗಳೇ? ಅಪ್ಪ ನೀ ಸರಿ ಉಂಟಾ? ಇಲ್ವಾ? ನಿನಗೆ ತಾಯಿ ಸರಿ ಉಂಟಪ್ಪ? ನನಗೆ ತಲೆ ಸರಿ ಇಲ್ವಾ? ಅಯ್ಯೋ ದೇವ್ರೆ, ಮಾಂಸ ತತ್ತೆ ಅಂತ ನೋಡಿದ್ರೆ ಒಬ್ಬ ಪೋರ ಹಿಡ್ಕೊಂಡು ಬಂದಿದ್ದಿ. ಹೌದು ಅಪ್ಪ ಬಹಳ ಚಂದ ಇದ್ದಾನೆ. ಹೌದಾ? ಹೌದು ಹೌದು ಚಂದ ಹೌದು. ನಾಡಿನಲ್ಲಿ ಇರ್ಬೇಕಾದವನು ಕಾಡಿಗೆ ಬಂದಿದ್ದಾನೆ. ನಾನು ಎಣಿಸಿದ್ದೇನು ನನ್ನಪ್ಪಯ್ಯ ಜಾಣ. ಅಪ್ಪಯ್ಯ ಜಾಣ ಅಲ್ಲ, ಅಪ್ಪಯ್ಯ ದೊಡ್ಡ ಕೋಣ. ನಾನು ಕೋಣ, ನೀನು ಜಾಡೆ. ಏನಪ್ಪ ಯಾಕೆ ಹೇಳಿದೆ ನೀನು? ಯಾಕೆ? ಹೌದಾ? ಹೌದು, ಇದರ ಬಗ್ಗೆ ನಿಮಗೆ ತಿಳಿಸಬೇಕು. ಹೌದಪ್ಪ. ಜೇನು ಪಾನ ತನೆ ಪ್ರತೆಯ ಓ ಜಾಣೆ ಪ್ರಾಣದ ಹುಳಿತಾವ ಹಾರಾಟದ ಗೆಲ್ಲ ಪ್ರಾಣದ ಹುಳಿತಾವ ಹಾರಾಟದ ಪ್ರಾಣವ ಕುಳಿತವನೇ ನಾನು ಕೋಣ, ನೀವು ದೊಡ್ಡ ಕೋಣ. ಹಾಗೆ ಕಾಣ್ತೇನೆ. ನಾನು ಎಣಿಸಿದ್ದೇನು ಅಪ್ಪಯ್ಯ ಜಾಣ ಎಂಬುದಾಗಿ. ಹೌದು, ಈಗ ನೀನು ಜಾಣೆ. ನಾನು ಜಾಣೆ. ಹೌದು. ಹಾ ಮಗಳೇ, ಅಪ್ಪ ನಾನು ಜಾಣನಾಗೇ ಇದ್ದೆ. ಮತ್ತೆ ಆದ್ರೆ ಈ ಸಂದರ್ಭದಲ್ಲಿ ಕೋಣನಾಗಬೇಕಾಯ್ತು. ಯಾಕೆ? ಕೋಣನಾದ ಕಾರಣ ನನ್ನ ಪ್ರಾಣ ಉಳಿದಿತ್ತು ಅಂತ ಹೇಳಬೇಕು. ಹೇಳಿದ್ಯಾಕೆ? ಕಾರಿನಲ್ಲಿ ಈ ಹುಡುಗ ಯಾಕಂತ ಕೇಳಿದ್ ನಾನು. ಅಲ್ವಾ? ಹೌದು. ಕಾರಿನಲ್ಲಿ ಮೃಗಬೇಟೆ ಆಳುತ್ತಾ ಮುಂದುವರೆದುಕೊಂಡು ಹೋಗುವಾಗ ಮಾಂಸಗಳೆಲ್ಲ ಸಿಕ್ಕಿತ್ತು, ಪ್ರಾಣಿಗಳು. ಹೌದಾ? ಅದು ಮಾಂಸ ಮಾಡಿದೆವು. ಅದನ್ನು ನಾವು ಗೆಳೆಗಾರರು ಒಟ್ಟು ಸೇರಿ ಇನ್ನು ತಿನ್ನಬೇಕು ಎನ್ನುವ ನೀವು ತಿನ್ನುವುದಾ? ಸ್ವಲ್ಪ ಕಾರಿನಲ್ಲಿ ಹಾಗಿದ್ರೆ ಅಲ್ಲ, ಮತ್ತೆ ಇಲ್ಲಿಗೆ ತರುವುದಕ್ಕಾಗಿ ಬೇರೆ ನಾವು ಕಟ್ಟಿದ್ದೇವೆ. ಅದೇ ಸ್ವಲ್ಪ ಕಾರಿನಲ್ಲಿ ನಮ್ಮವರೊಂದು ಗಮ್ಮತ್ತು ಮಾಡುವ ಅಂತ ಹೇಳಿ. ಆದ್ರೆ ಏನು ಮಾಡೋಣ? ಏನಾಯ್ತಪ್ಪ? ಹಿಂದಿನಿಂದ ಒಂದು ಹುಲಿ ನನ್ನ ಮೇಲೆ ಎರಗಿತ್ತು, ಹಾರಿತ್ತು. ಹುಲಿ? ಹೌದು. ಅಪ್ಪ ಹುಲಿ? ಅಪ್ಪ ಹುಲಿ ಅಲ್ಲ, ನನ್ನ ಮೇಲೆ ಹುಲಿ ಎರಗಿತ್ತು. ಅಪ್ಪ ಹುಲಿಯಾ? ಮಗಳೇ, ಅಪ್ಪ ಆ ಸಂದರ್ಭದಲ್ಲಿ ನನ್ನ ಬೊಬ್ಬೆಯನ್ನು ಕೇಳಿದಂತ ಈತ ಇಲ್ಲಿದ್ದನೋ ಏನೋ ಆ ಪದ್ಮವಂತೆ ಬಂದು ನನ್ನನ್ನು ರಕ್ಷಿಸಿದ. ಹುಲಿಯ ಬಾಲದಿಂದ ಕಿಳಿದು ಹುಲಿಯನ್ನು ಹೇಳಿದ. ಅಂದ್ರೆ
ಹುಲಿ ನಿಮ್ಮನ್ನು ಬಿಟ್ಟು ಅವನು ಹಿಡ್ಕೊಂಡಿತ್ತು. ಅದರ ಅರ್ಥ ಆವಾಗ ಏನು? ಅದರ ಅರ್ಥ ಏನು? ನನ್ನ ಪ್ರಾಣ ಉಳಿಯಿತು. ನಿಮ್ಮ ಗ್ರಾಚಾರ ಹೋಯ್ತು, ಅವನಿಗೆ ಗ್ರಾಚಾರ ಹಿಡಿದು ಅಂತ ಹೇಳಿದ್ದು. ಹಾಗೆಲ್ಲ ನನ್ನ ಪ್ರಾಣ ಉಳಿದ್ರು ಏನಾಯ್ತು? ಏನಾಯ್ತು? ಆ ಸಂದರ್ಭದಲ್ಲಿ ಹುಲಿ ಅವನನ್ನು ಹಿಡಿದಾಗ ನಾನು ಬಾರಿಸಿದೆ, ನನ್ನವರಿಗೆ ಬಡಿದೆ ಹುಲಿಗೆ, ನನ್ನವರನ್ನು ಕರೆದೆ, ಅದಕ್ಕೆ ಯಾರು ಬರ್ಲಿಲ್ಲ, ಹುಲಿ ಓಡಿ ಹೋಯ್ತು. ಇವ ಮತ್ತೆ ತಪ್ಪಿಯಲ್ಲಿ ಬಿದ್ದು ಬಿಟ್ಟ. ಆ ಕ್ಷಣವೇ ನನಗೆ ಗೊತ್ತಾಯ್ತು, ಏನಪ್ಪ, ಇವೊಬ್ಬ ಆತ್ಮ ಬಾಂಧವ, ಆತ್ಮ ರಕ್ಷಕ, ನನ್ನ ಪ್ರಾಣ ಉಳಿಸಿದಂತ ಈತನನ್ನು ಕಾಡಿನಲ್ಲೇ ಬಿಟ್ಟು ಹೋಗುದು ಸರಿಯಲ್ಲ. ಅದಕ್ಕಾಗಿ ನಮ್ಮ ಈ ಗುಡಿಸಲಿಗೆ ಕರೆದುಕೊಂಡು ಬಂದಿದ್ದೇನೆ. ಏನಿದ್ರು ಇವನನ್ನು ನೀನು ಏನಾದ್ರೂ ಔಷಧ ಉಪಚಾರಗಳಿಂದ ನೀನು ಗುಣಪಡಿಸಬೇಕು. ಔಷಧದಿಂದ ನಾನು ಏನ್ ಮಾಡ್ಬೇಕು ಹೇಳಿ? ಇದೇ ಅಲ್ಲ ನಿನ್ನಲ್ಲಿ ಆ ಭಸ್ಮ ನೋಡಿ. ನನ್ನ ಅಪ್ಪನಿಗೆ ಒಂದು ಸರಿ ಗೊತ್ತುಂಟು, ಮಗಳಿಗೆ ಏನು ಮಾಡಿದ್ರು. ಹೌದು, ಮಗಳಿಗೆ ಭಸ್ಮ ಪ್ರಯೋಗ ಮಾಡ್ಲಿಕ್ಕೆ ಒಂದು ಗೊತ್ತುಂಟು. ಯಾಕೆ? ಯಾರಿಗಾದ್ರೂ ಭಸ್ಮ ಪ್ರಯೋಗ ಮಾಡಿದ್ ನಾನೇ. ಅಂತಹ ಒಂದು ಕಷ್ಟದಲ್ಲಿ ಸಿಲುಕಿದವರಿಗೆ ಕಾಡ ದೇವತೆಯನ್ನು ಎಣಿಸಿ ನೀನು ಪ್ರಯೋಗ ಮಾಡುವುದು ತಾನೇ? ಹೌದಪ್ಪ. ಎಷ್ಟೋ ಮಂದಿ ಹುಷಾರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಂತಹ ಒಂದು ಪ್ರಯೋಗ ಮಾಡುತ್ತೆ ಮಗಳೇ. ನಾನಿದ್ದೀನಪ್ಪ. ಮನದಿ ಮಾರಿ ಮನನು ನೆನೆಯುತ್ತ, ಮನದಿ ಮಾರ ಮನನು ನೆನೆಯುತ್ತ ಹಣೆ ಭಸ್ಮವ ಹಚ್ಚಿ ಮಂತದೆ, ಹಣೆ ಭಸ್ಮವ ಹಚ್ಚಿ ಮಂತದೆ. ತನುವಿಗೆ ಬಿಟ್ಟು ರಕ್ಷೆಗಾಣಿಯ ವನಿತೆ ಬೇಸಿದಳ, ತನುವಿಗೆ ಬಿಟ್ಟು ರಕ್ಷೆಗಾಣಿಯ ವನಿತೆ ಬೇಸಿದಳ. ಗಾಯ ಒಡೆದಿಗ ಭೂಷಣಂಗಕ್ಕೆ ಪ್ರಿಯದಿಂದ ಔಷಧಿಯಲಿ, ಗಾಯ ಒಡೆದಿಗ ಭೂಷಣಂಗಕ್ಕೆ ಪ್ರಿಯದಿಂದ ಔಷಧಿಯಲಿ. ಅಮ್ಮ ಮಾರಿಯಮ್ಮ, ಯಾವಾಗಲೂ ನಮ್ಮ ಕಾಡಿನ ಜನರಿಗೆ ಏನಾದ್ರೂ ತೊಂದರೆ ಬಂದ್ರೆ ನಿನ್ನನ್ನು ಧ್ಯಾನಿಸಿ ಅವರಿಗೆ ಭಸ್ಮವನ್ನು ಹಚ್ಚುವವಳು ನಾನು. ಈ ಸಂದರ್ಭದಲ್ಲಿ ಇವನ ಮೈಯೆಲ್ಲ ರಕ್ತ ಸುರಿಯುತ್ತಾ ಇದೆ, ಗಾಯವಾಗಿದೆ. ತಾಯೇ, ಎಲ್ಲರ ಕಷ್ಟವನ್ನು ಪರಿಹರಿಸುವಂತಹ ದೇವತೆ ಅಲ್ವ ನೀನು? ಇದು ನಿನ್ನನ್ನು ಧ್ಯಾನಿಸಿ ಇವನಿಗೆ ಭಸ್ಮನ ಹಚ್ಚುತ್ತಾ ಇದ್ದೇನೆ. ಇವನ ನೋವೆಲ್ಲ ಮಾಯವಾಗಿ ಆದಷ್ಟು ಬೇಗ ಏಳುವ ಹಾಗೆ ಮಾಡಮ್ಮ. ಮಗಳೇ, ಕಾಲು ಸತ್ತಾಯ್ತು. ಅಪ್ಪಯ್ಯ, ಏನು ಇವ ಎದ್ದಲ್ವಾ? ಓಪ್ಪ ಕೊಂಡ್ಬಿಟ್ಟ. ನೀನ್ ನೋಡುದು ಮಗಳೇ, ಏನು? ಅವನು ನೋಡ್ತಾ ಇದ್ದಾನೆ. ಕಣ್ಣುಂಟಲ್ಲ, ಅವು ಹುಲಿಯನ್ನು ಬಿಟ್ಟಿಲ್ಲ, ನನ್ನನ್ನು ಬಿಟ್ಟಾನ. ನೀವು ಹುಲಿಯಾಗಿದ್ದೀರಾ? ನೀವೇ ಕೊಡ್ತೀರಪ್ಪ. ಅವನು ಏನೋ ಮಾಡಿದ್ರು, ನೀವು ಮಾತಾಡೋ ಹತ್ರ ಬನ್ನಿ. ಏನು ಮಾಡುದಿಲ್ವಾ? ಏನು ಮಾಡುದು? ಈಗ ಬನ್ನಿ ನೋಡಿ, ಮಾತಾಡಿ ನೋಡಿ. ನೋಡ್ತಾ ಇದ್ದಾನೆ, ಮಾತನಾಡಿಸಿ. ನನ್ನನ್ನು ಹತ್ತಿರ ಕರೆದುಕೊಂಡು ಹೋಗು. ಕೇಳಿ, ತಿರುಗುಮಣ ಆಗ್ತಾ ಉಂಟಲ್ಲ. ತಿರುಗುಮಣ ಪ್ರಾರಂಭ ಆಗ್ಬೇಕಲ್ಲ ಇನ್ನು. ನೀನು ಯಾರು? ನೀನು ಯಾರು? ಈಗ ತಿರುಗುಮಣ ಆದದ್ದು. ಆಗ ಕೂಡ ಹಾಗೆ. ಹೌದಾ? ನೀನು ನೋಡುವಾಗ ಅವನು ಕೂಡ ಹೇಳಿದ್ದಲ್ವಾ? ನೀನು ಎಲ್ಲಿದ್ದೆ ಕೇಳಿ. ನೀನು ಎಲ್ಲಿದ್ದೆ? ನೀನು ಎಲ್ಲಿದ್ದೆ? ಬೇರೆ ಮಾತಾಡಿ. ನೀನು ಸದ್ಯ ಇಲ್ಲೇ ಇದ್ದೆ, ನಾನು ಇಲ್ಲಿದ್ದವ, ನೀನು ಈಗ ಇಲ್ಲಿದ್ದಿ. ಇದೆಂತದ್ದು? ಇದೊಂದು ಪ್ರಾಣಿಯ ನಾನು? ಇದು ಪ್ರಾಣಿ ಹಾಕಿ ಕಾಣ್ತದ? ಇವಳು ನನ್ನ ಮಗಳು. ಇವಳು ನನ್ನ ಮಗಳು. ಹಾಗಲ್ಲ, ಇವಳು ನನ್ನ ಪುತ್ರಿ, ನನ್ನ ಹೇಳಿದಲ್ಲಪ್ಪ. ನಾನು ಇವಳ ಅಪ್ಪ. ಹಾಗೆ ಈಗ ಹೇಳಿ ಕೇಳಿ. ನಾನು ಇವಳ ಅಪ್ಪ. ಇವತ್ತಿಗೆ ಮುಗಿಲಿಕ್ಕಿಲ್ಲ ಇದು. ಇವನು ಏನೋ ಒಂದು ವಿಚಾರದಲ್ಲಿದ್ದಾನೆ. ನೀನು ಕೇಳಿದಾಗ ಸರಿ ಹೇಳ್ತಾನೆ, ನಾನು ಹೇಳಿದಾಗ ಏನು ತಿರುಗಿ ಮಾತಾಡ್ತೇನೆ. ನೀವು ಸರಿ ಹೇಳಿದ್ರೆ ಅವ್ನು ಸರಿ ಹೇಳ್ತಾನಪ್ಪ. ಅಪ್ಪಯ್ಯ ಮುಂದುವರಿಸಿ. ಅಯ್ಯ,
ಮಾತಾಡು. ನೀನು ಇಲ್ಲಿದ್ದಿ, ನೀನು ಎಲ್ಲಿದ್ದೇವ? ಕಾಡಿನಲ್ಲಿ ಏನು ಮಾತಾಡ್ಬೇಕು ಗೊತ್ತಾಗುದಿಲ್ಲ ನನಗೆ. ಮಗಳೇ, ಇವನಿಗೆ ಏನು ಗೊತ್ತಾಗುದಿಲ್ಲ. ಏನು ಗೊತ್ತಾಗುದಿಲ್ಲ ಹಾ. ಅಪ್ಪಯ್ಯ. ಈಗ ಏನ್ ಗೊತ್ತು? ಅವನಿಗೆ ಗೊತ್ತಾಗಬೇಕಂತಿದ್ರೆ ಸ್ವಲ್ಪ ಹೊತ್ತಾಗಬೇಕು. ಅವನಿಗೆ ಏನಾಗ್ತುಂಟು ಕೇಳಿ ಈಗ. ಏನಾಗ್ತುಂಟು ಅವನಿಗೆ? ನನಗೆ ಹಸಿವೆ ಆಗ್ತಾ ಉಂಟು. ಅದೊಂದು ಗೊತ್ತಾಗ್ತದೆ ಅವನಿಗೆ. ಹಸಿವೆ ಆದ ಕಾರಣವಾಗಿ ಅವನಿಗೆ ಏನು ಮಾಡಬೇಕು ಏನು ಹೇಳಬೇಕು ಗೊತ್ತಾಗುದಿಲ್ಲ. ಊಟ ಬೇಕು. ಅವನಿಗೆ ಊಟ ಬೇಕು. ಅವನಿಗೆ ಕೆಲಸ ಮಾಡುವ. ಎಷ್ಟು ಸಮಯ ಬೇಕಾದ್ರೆ ನೀನು ಇಲ್ಲೇ ಇದ್ದುಕೋ. ನಿನಗೆ ಹೊಟ್ಟೆ ತುಂಬಾ ಊಟ ಕೊಡ್ತೇವೆ. ಊಟ ಆದ್ಮೇಲೆ ಏನಾದ್ರೂ ಗೊತ್ತಾಗ್ಬೋದು. ಬನ್ನಿ ಕರ್ಕೊಂಡು ಹೋಗುವ. ಇತ್ತನಾದಿ ಜಗತಿ ಪುರುಷ ಮೈಥುನದಿಂದ ಮತ್ತೆ ಸಂತಾನ ಬಳಿ ಪ್ರಜಾಧಿಪತ್ಯವನ್ನು ಪಡೆದವನು ನಾನು. ಆ ಮೂಲಕವಾಗಿ ಪ್ರಜೆಗಳ ಏಳ್ಗೆ, ಸಂತತಿಯ ಏಳ್ಗೆ ನನ್ನಿಂದ ಆಗಬೇಕು. ಇದೇ ಬ್ರಹ್ಮನ ಆದೇಶ. ಅದನ್ನು ಪಾಲಿಸುತ್ತಾ ಬರಬೇಕಿತ್ತು. ಯಾವ ರೀತಿಯಲ್ಲಾದರೂ ಸೃಷ್ಟಿಯ ಏಳ್ಗೆ ಕಾಣುತ್ತಾ ಇಲ್ಲ. ಸಂಕಲ್ಪ ಸೃಷ್ಟಿಯನ್ನು ಮಾಡಬಲ್ಲೆ, ಆದರೆ ಅದು ಎಷ್ಟರ ಮಟ್ಟಿಗೆ ಸಾರ್ಥಕವೋ ಗೊತ್ತಾಗುವುದಿಲ್ಲ. ಅದರಿಂದ ಯೋಚಿಸಿದಂತಹ ನಾನು ಸ್ತ್ರೀ ಪುರುಷ ಮೈಥುನದ ಸೃಷ್ಟಿ ಲೋಕದಲ್ಲಿ ಶ್ರೇಷ್ಠವಾದ್ದು ಪವಿತ್ರವಾದದ್ದು ಎಂಬ ಹಾಗೆ ಅದನ್ನು ಬಯಸಿದವ. ಅದನ್ನು ಯಾರಿಂದ ಮಾಡಿಸಬೇಕು ಹೀಗೆ ಯೋಚಿಸುತ್ತಾ ಇದ್ದಾಗ 5,000 ಮಂದಿ ಹರಿಯಶ್ವರನ್ನು ಸೃಷ್ಟಿ ಮಾಡಿದೆ. ಅವರಿಂದಲಾಗಿ ಮುಂದೆ ಮೈಥುನ ಸೃಷ್ಟಿಯಿಂದ ಪ್ರಜಾ ವರ್ಗದ ಏಳ್ಗೆಯಾಗ್ತದೆ ಎಂದು ಬಯಸಿದ್ರೆ ನಾರದ ಕುಹಕಿಯಾದಂತಹ ನಾರದ ಹರಿಯಶ್ವರಿಗೆ ವೈರಾಗ್ಯದ ದಾರಿಯನ್ನು ತೋರಿ ಅವರು ಕಾಡಿಗೆ ಹೋಗುವ ಹಾಗೆ ಮಾಡಿದ. ನಾನು ನನ್ನ ಹಠವನ್ನು ಬಿಡಲಿಲ್ಲ. ಮತ್ತೆ 10,000 ಮಂದಿ ಶಬಲಾಶ್ವರ ಸೃಷ್ಟಿಯನ್ನು ಮಾಡಿದೆ. ಅವರಿಂದಲೂ ಸೃಷ್ಟಿಯ ಏಳ್ಗೆಯನ್ನು ಬಯಸಿದೆ. ಆದರೆ ನಾರದ ಅವರಿಗೂ ಅದೇ ದಾರಿಯನ್ನು ತೋರಿಸಿಕೊಟ್ಟ. ಹಾಗಿದ್ರೆ ನನ್ನ ಸೃಷ್ಟಿಯ ಕಾರ್ಯಕ್ಕೆ ಅವ ಕಂಟಕನೇ ಬಿಡಬಹುದು. ಹಾಗೆ ನಾನು ಕೈವಂತಹ ಕಾರ್ಯಕ್ಕೆ ವಿರುದ್ಧವಾಗಿ ವ್ಯವಹರಿಸುತ್ತಾ ಇರುವ ನೀನು ಅಂದ್ರೆ ಸೃಷ್ಟಿ ಕಾರ್ಯಕ್ಕೆ ಶಬಲಾಶ್ವರನ್ನು ಹರಿಯಶ್ವರನ್ನು ಸೃಷ್ಟಿ ಮಾಡಿದರೆ ಅವರ ದಾರಿಯನ್ನು ತಿರುಗಿಸಿ ಅವರು ವೈರಾಗ್ಯದೆಡೆಗೆ ಹೋಗುವ ಹಾಗೆ ಮಾಡಿದವನು ನೀನು. ಹಾಗಿದ್ರೆ ಸೃಷ್ಟಿಯ ಏಳ್ಗೆ ಆಗಬಾರದು ಎಂಬುದಾಗಿ ತಾನೇ ನಿನಗೆ ಆಶೆ. ಅದಕ್ಕಾಗಿ ಹಿಡಿ ಶಾಪ. ಮುಂದೆ ನಿಲ್ಲದೆ ಹೋಗು. ಅಲ್ಲೂ ನಿತ್ಯ ಸಂಚರಿಸುತ್ತಾ ಇರು. ಮಾತ್ರ ಅಲ್ಲ, ಅಲ್ಲಲ್ಲಿ ಕಲಹದ ಬೀಜವನ್ನು ಬಿತ್ತುತ್ತಾ ಸಂಚಾರಿಯಾಗಿ ಹೋಗು. ಏನು ಬಂದೆಯ ಭೇದವ ನನ್ನ ಮಗದ ಪರಿಯ ಏನು ಬಂದೆಯ ಭೇದವ ನನ್ನ ಮಗದ ಪರಿಯ ಭೇದವ ನನ್ನ ಮಗದ ಪರಿಯ
ನಾರದನೇ, ಸಪ್ತಋಷಿ ಮಂಡಲದ ಕಡೆಗೆ ತಾವು ಗಮಿಸಿದವರು. ಹೌದು. ನಿಮ್ಮನ್ನು ಕಂಡಾಕ್ಷಣವೇ ನಮ್ಮ ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿ ಯಥೋಚಿತವಾಗಿ ಸತ್ಕರಿಸಿದವರು ಸಪ್ತಋಷಿಗಳು. ಸಂತೋಷ ಆಯ್ತು. ಆದರೆ ಏನು? ನಿಮ್ಮನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ? ಇದೇನು ಹೊಸತಾಗಿ ನಾರದರನ್ನು ಮಾತನಾಡಿಸುವುದು ನೋಡುವುದು ಅಲ್ಲವಲ್ಲ. ಈ ಹಿಂದೆಗೂ ಇಂದು ನೋಡುವುದಕ್ಕೂ ಬಹು ವ್ಯತ್ಯಾಸ ಕಾಣುತ್ತಾ ಇದೆ. ನಾರಾಯಣನ ನಾಮಸ್ಮರಣೆ ಕೇಳಿ ಬರ್ತಾ ಇತ್ತು. ಹೌದು. ಆ ವೀಣೆಯಿಂದ ಸ್ವರ ಉಳಿಯುತ್ತಾ ಇತ್ತು. ಹಾಗೆಂದು ಆನಂದವನ್ನು ಅನುಭವಿಸುವ ನೀವು ಏನೋ ಒಂದು ರೀತಿಯ ಮ್ಲಾನತೆಗೆ, ದುಃಖಕ್ಕೆ ಒಳಗಾಗಿದ್ದೀರಿ ಅನ್ನೋದು ಮುಖ ನೋಡುವಾಗ ನಮಗೆ ಅರ್ಥ ಆಗುತ್ತೆ. ಸತ್ಯ ವಿಷಯ. ಏನೇ ಇರಲಿ, ಈ ವೀಣೆ ಎಲ್ಲಿಂದ, ನಿಮ್ಮಲ್ಲಿ ಯಾಕೆ ದುಃಖ, ಈ ಸಪ್ತಋಷಿ ಮಂಡಲದ ಕಡೆಗೆ ಬರುವುದಕ್ಕೆ ಕಾರಣ ಏನು, ಎಲ್ಲ ವಿಷಯವನ್ನು ಹೇಳ್ತೀರ ತಾವು. ಹೊಸತಿಚ್ಚೆಯೊಂದು ಹೊಸ ಬದುಕಿಯಲು ರಸೆಯಳು ವೃಕ್ಷ ಹೊಸ ಬದುಕಿಯಲು ರಸಿಗಳಿ ತೆರಳಿ ಕುಶಲಗಳು ಎಲ್ಲರೂ ರಚಿಸತ್ತವರು ಬಳಿಗೆ ಬರುವುದಕ್ಕೂ ಒಂದು ಕಾರಣವಿದೆ. ಏನು ಸ್ವಾಮಿ? ಯಾಕೆಂದ್ರೆ ಪ್ರಾಚೀನ ಬರೆಯಾದಂತಹ ದಕ್ಷ ಅವನ ಸೃಷ್ಟಿ ಕಾರ್ಯಕ್ಕೆ ನನ್ನಿಂದ ತೊಂದರೆ ಉಂಟಾಯಿತು ಅಂತ ನನಗೆ ಶಪಿಸಿ ಹೊರಟೇ ಹೋದ. ಓಹೋ, ಲೋಕ ಸಂಚಾರಿಯಾಗಿ ಹೋಗು ಅಂತ. ಹಾಗಿದ್ರೆ ಏನ್ ಮಾಡೋಣ, ನನ್ನ ಕಷ್ಟವನ್ನು ಪರಿಹರಿಸಲು ಯಾರಿದ್ದಾರೆ ಅಂತ ನನ್ನ ಅಪ್ಪನ ಬಳಿಗೆ ಹೋದೆ. ಏನು ಉತ್ತರ ಬಂತು? ಬ್ರಹ್ಮದೇವರು ಹೇಳಿದ್ರು, ಅವನ ಶಾಪವೇ ನಿನ್ನ ಪಾಲಿಗೆ ವರವಾಗಿ ಪರಿಣಮಿಸಲಿ ಅಂತ. ಓಹೋ, ಆಗ ನಿತ್ತ ನೋಡುದು, ನಿತ್ತಲ್ಲಿ ನೀವು ನಿಲ್ಲುವುದೇ ಇಲ್ಲ. ಇಲ್ಲ ಇಲ್ಲ, ನಾನು ಲೋಕ ಸಂಚಾರಿಯಾಗಿ ತಿರುಗಾಡುವ ಅಂತ ನನಗೆ ಮಹತಿಯೇ ಆಗಿ ಹೋಯಿತು. ಆದ್ರೆ ಏನು ಮಾಡೋಣ, ಬ್ರಹ್ಮದೇವರು ಹೀಗೆ ಹೇಳಿದ್ರು. ಅಷ್ಟು ಹೊತ್ತಿಗೆ ಬಳಿಯಲಿದ್ದಂತಹ ಶಾರದಾ ಮಾತೆ ಮಹತಿ ಎಂಬ ವೀಣೆಯನ್ನು ನನ್ನ ಕೈಗೆ ಕೊಟ್ರಯ್ಯ. ಈ ವೀಣೆಯನ್ನು ಬಾರಿಸ್ತಾ ಬಾರಿಸ್ತಾ ಈ ಕಡೆಗೆ ಬಂದ ಹಾಗೆ ನನಗೆ ಯೋಚನೆ ಹೊಳೆಯುತ್ತಾ ಇದೆ. ವೀಣೆಯನ್ನು ನುಡಿಸುತ್ತಾ ನುಡಿಸುತ್ತಾ ಇತ್ತ ಕಡೆಗೆ ಬರ್ತೀನಿ ಅಂತೇಳಿ ಆದ್ರೆ ನನಗೆ ಇಷ್ಟೇ ವಿಷಯ ಗೊತ್ತಾಗೋದು. ಏನು? ಒಂದೆಡೆಯಲ್ಲಿ ಶಾಪ, ಶಾಪ ನಿಮ್ಮ ಪಾಲಿಗೆ ಅನುಗ್ರಹ, ಅನುಗ್ರಹ ಕಲ್ಯಾಣಕಾರಕವಾದಂತಹ ಗುಣಗಳನ್ನು ಮೈಗೂಡಿಸಿಕೊಂಡು ಕಲ್ಯಾಣವನ್ನೆಸಗುವುದಕ್ಕೆ ಮುಂದಾಗಿದ್ದೀರಿ ಅಂತೇಳಿ ಆದ್ರೆ ನಮ್ಮಿಂದ ನಿಮಗೆ ಏನು ಉಪಕಾರ ಆಗಬೇಕು? ಲೋಕ ಕಲ್ಯಾಣದ ಬಗ್ಗೆ ಯೋಚಿಸುವಂತಹ ನಾನು ಲೋಕ ಕಲ್ಯಾಣದ ಬಗ್ಗೆ ನೀವು ಯೋಚಿಸಬೇಕು ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ಶ್ರಮಿಸುತ್ತಿರುವುದು ಅದಕ್ಕೆ ತಾನೆ. ಹೌದು, ಮತ್ತೆ ನೀವು ಯೋಚಿಸುವುದಕ್ಕೆಂತ ಉಂಟು. ಹಾಗಿದ್ರೆ ದಕ್ಷಿಣ ತಮ್ಮನಂತಹ ರೂಕ್ಷ ಅದು ಅಧಪತನದಲ್ಲಿ ಮುಂದುವರಿಯುತ್ತಾ ಇದ್ದಾನೆ. ಅವನನ್ನು ನಾವು ಕೈ ಎತ್ತಿ ಅವನನ್ನು ಉನ್ನತ ದಾರಿಗೆ ಬರುವ ಹಾಗೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಯಾರು ಆ ರೂಕ್ಷ, ಅವ ಹೇಗಿದ್ದಾನೆ, ಅವ ಎಲ್ಲಿದ್ದಾನೆ, ಯಾವ ಅರಿವು ನಮಗಿಲ್ಲ. ಹೌದೇ? ನಾವು ತಿಳಿಯುವುದಾದ್ರೂ ಹೇಗೆ? ಹಾಗಿದ್ರೆ ತಿಳಿಯುವ ಹಾಗೆ ಇದೋ ನಿಮ್ಮ ಕಿವಿಯಲ್ಲ ಮಂತ್ರವನ್ನು ಉಚ್ಚರಿಸ್ತಾ ಇದ್ದೇನೆ ನಾನು. ಚಾಕ್ಷುಷಮನ್ವಂತ ದೃಷ್ಟಿಯ ಮೂಲಕವಾಗಿ ನೋಡಿಬಿಡುವ. ಬಿಡಾರದಲ್ಲಿದ್ರೆ ಆ ಹುಡುಗಿ ನನ್ನ ಹತ್ತಿರ ಬರುವುದು, ನನ್ನನ್ನು ಎತ್ತ ಹೋಗುವುದಕ್ಕೂ ಬಿಡುವುದಿಲ್ಲ. ಹಾಗಾಗಿ ಅವಳಿ ಗೊತ್ತಾಗದ ರೀತಿಯಲ್ಲಿ ಇಲ್ಲಿಗೆ ನಾನು ಬಂದಿದ್ದೇನೆ. ಇಲ್ಲಿ ಯಾರ ತೊಂದರೆ ಇಲ್ಲಲ್ಲ. ಅಲ್ಲಿ ಕೆಸರು, ನೀರು, ಈ ಕೆಸರಲ್ಲಿ ಸ್ವಲ್ಪ ಹೊರಳಾಡ್ತೇನೆ ನೋಡೋಣ. ಕ್ರೀಡಿಸುತ್ತಿರೆ ಮರದ ಮರೆಯೋ ನೋಡಿ ಸೈರಣೆ
ಸೈರಿಣಿ ಸ್ಮರಣ ತಾಪದ್ಯೋ ಸ್ಮರಣ ತಾಪದ್ಯೋ ಪಾಡು ಪಡುತ್ತ ಚಂದ್ರಶಿಲೆಯು ಚಂದ್ರಶಿಲೆಯು ಕೆಡದ ವಿಗ್ರಹ ಅಂದದ ಮೈಮಾಟವನ್ನು ಕೊಂಡು ಚಂದ್ರಶಿಲೆಯು ಕಡೆದ ವಿಗ್ರಹದಂದದ ಮೈಮಾಟವನು ಕಂಡಂದು ಸೋತು ಸೋತು ನಿಷಾದ ಕಣ್ಣಿಗೆಯಂತೆಂದಳಿಂದು ಆ ಕಾಡಿನ ಹಳ್ಳದ ಲಾಡು ಮುಟ್ಟಿದು ನಗೆ ಕೆಳಲ್ಲವೇ ಚೆಲ್ಲುವನು ಚೆಲುವನೇ ಬಾರು ನಗೆಗೇಡಲ್ಲವೇ ಚೆಲ್ಲುವನೆ ಬಾರು ನಗೆಗೇಡಲ್ಲವೇ ಚೆಲ್ಲುವನೆ ಬಾರು ಚೆಲ್ಲುವನೆ ಬಾರು ನೋಡಿ ನಲಿಗ ಚೆನ್ನಿಗ ಬಾರ ಚೆನ್ನಿಗ ಬಾರ ಚೆನ್ನಿಗ ಬಾರ ಕೂಡಿ ಬನದಿ ಸುತ್ತಾಡಿ ಸೊಗವ ನೋಡಿ ನಲಿವ ಚೆನ್ನಿಗ ಬಾರ ಹರಿನ ಹಳ್ಳದ ನಾಡುವುದಿರು ನಗೆ ಕೆಳಲ್ಲವೇ ಚೆಲುವನೆ ಬಾರು ಚೆಲುವನೆ ಬಾಧೆ ಬಂತ? ಯಾರು ಬಾಧೆ? ನೀನು. ನಾನು ನಿನಗೆ ಬಾಧೆನಾ? ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಬಿಡುವುದಿಲ್ಲ. ಅಯ್ಯೋ ದೇವರೇ, ಅಲ್ಲೆಲ್ಲ ಹುಡುಕಿ ಹುಡುಕಿ ಸಾಕಾಗಿ ಹೋಯ್ತು. ಎಷ್ಟು ಬೊಬ್ಬೆ ಹಾಕಿದೆ ಗೊತ್ತಾ ನಾನು? ಯಾಕೆ ಬೊಬ್ಬೆ ಹಾಕಿದ್ದು? ಯಾಕೆ? ನಿನ್ನನ್ನು ಕೂಗಿ ಕೂಗಿ ಕರೆದದ್ದು. ನೀನು ಬರ್ಲಿಲ್ಲ, ನೀನು ಕಾಣಲಿಲ್ಲ. ಅಯ್ಯ ಗೆಳೆಯ, ನೀನು ಇಲ್ಲೆಲ್ಲಿ ಮಾಡ್ತಾ ಇದ್ದಿ? ನಾನು ಕೆಸರಲ್ಲಿ ಹೊರಲಾಡ್ತಾ ಇದ್ದೇನೆ. ಕೆಸರಲ್ಲಿ ಹೊರಲಾಡಕ್ಕೆ ಎಮ್ಮೆಗಳು ಕೋಣಗಳಿಲ್ವಲ್ಲೇ? ನೀನ್ ಯಾಕೆ ಹೊರಲಾಡುದು? ನನಗೆ ಸಂತೋಷ ಆಗ್ತದೆ. ನೀನು ಕೋಣವ? ಅದು ನೋಡಲ್ಲಿ. ಏನು ಅದು ಮೀನು. ಓ ಮೀನು. ಹಾ, ನನಗೆ ಪಾಠ ಮಾಡ್ಬೇಕು ನೀನು. ಆಮೇಲೆ ಏಡಿ ಉಂಟು. ಏಡಿ? ಏಡಿ ಮುಟ್ಟಿದ್ರೆ ನಿನಗೆ ಕೇಡಾಗ್ತದೆ. ಆಮೇಲೆ ಗುಂಕರ ಕಪ್ಪೆ. ಗೋಂಕರ ಕಪ್ಪಿ ಅಡ್ಡಿಲ್ಲ, ನಿನ್ನ ನುಂಗ್ತದೆ, ಜಾಗ್ರತೆ ಮಾಡ್ಕೋ. ಅದೆಲ್ಲ ನೀರಿನಲ್ಲಿ ಆಚೆಯಿಂದ ಈಚೆ ಹೋಗುವಾಗ ಅದನ್ನು ನೋಡುವಾಗ ಸಂತೋಷ ಆಗ್ತದೆ. ನಿನ್ನೀಗ ಕಪ್ಪೆ ಹೇಳಿಗೆ ಇಲ್ಲಿಗೆ ಬಂದದ್ದ? ಹೌದು. ಅದೇ ಕೆಲಸ ಮಾಡ್ಬೇಕಷ್ಟೇ ನೀನು. ಅಯ್ಯೋ ದೇವ್ರೆ, ಅದೆಲ್ಲ ಆಡೋದಲ್ಲ, ಅದೆಲ್ಲ ನೋಡುವುದಲ್ಲ. ನೀನು ಇಲ್ಲಿ ಕುಳಿತುಕೊಂಡ್ರೆ ಇಷ್ಟೇ ಮಾಡ್ಬೇಕಷ್ಟೇ. ಇನ್ನು ಚಂದ ಚಂದದ ನೋಡ್ಬೇಕಂತಿದ್ರೆ, ಇನ್ನು ಚೆನ್ನಾಗಿ ಆಡ್ಬೇಕಂತಿದ್ರೆ, ಏಯ್ ಇಲ್ಲಿ ನೋಡು, ನನ್ನ ನೋಡ.
ನನ್ನ ಜೊತೆ ಬರ್ಬೇಕು ನೀನು. ನಾನು ಬರುವುದಿಲ್ಲ. ಯಾಕೆ? ನೀನು ತೊಂದರೆ ಕೊಡ್ತಿ. ನಾನು ತೊಂದರೆ ಕೊಡುವುದಿಲ್ಲ. ನನ್ನ ಜೊತೆ ಅಂದ್ರೆ ನನ್ನ ಕೈ ಕೈ ಹಿಡ್ಕೊಂಡು ತೈ ತೈ ಕುಣಿತಾ ಆಗೈತೆ ನೋಡ್ತಾ 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 ಹೋಗಬಹುದು. ಬೇಡ ಬೇಡ, ನಾನು ಬರುವುದಿಲ್ಲ, ನೀನು ಹೋಗು. ನೀನು ಯಾಕೆ ಬರುವುದಿಲ್ಲ ಹೇಳು? ನಾನು ಹೇಳಲಿಕ್ಕೆ ಕಾರಣ ಉಂಟು. ಇದಕ್ಕಿಂತ ವಿಶೇಷವಾದ ಇನ್ನೂ ದೂರ ದೂರದಲ್ಲಿ ಉಂಟು. ನಾನೆಲ್ಲ ಚಂದವಾಗಿ ನಿನಗೆ ತೋರಿಸ್ತೇನೆ, ಬರ್ತೀಯಾ? ಇಲ್ಲಿಗಿಂತಲೂ ಸಂತೋಷ ಇನ್ನೊಂದು ಕಡೆಯಲ್ಲಿ ಉಂಟು. ಹೌದು. ಇದು ಯಾವ ಜಾತಿ ಕೇಳಿಸಿದೆ? ದೊಡ್ಡ ಕೊರಾಜಿ ಮಾಡಿದೆ ಉಂಟು. ಹಿಡಿದು ಅಲ್ಲಿ ಕೈ ಕೊಡ್ತಿದ್ರೆ ಏನು ಹೆಂಗಸ ಜಾತಿ ನೋಡ್ಲಿಲ್ಲ ಅಂತ ಇದ್ದೆ. ನನಗೆ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಕೈ ಕೊಡಬೇಡ, ಕೈ ಹಿಡ್ಕೊಂಡು ಸಾಕು. ನೀನು ಆಗೋದಿಲ್ವಾ? ಹಾಗಿದ್ರೆ ನಾನು ಬೆನ್ನ ಹಿಂದೆ ಬರ್ತೇನೆ. ಮುಂದೆ ಮುಂದೆ ನಾನು ಹೋದಾಗ ಹಿಂದೆ ಹಿಂದೆ ನೀನು ಬರ್ತೀಯಾ? ಬೇಡ, ಬಾಬಾ ಬಾಬಾ. ಒಂದೊಂದೇ ತೋರಿಸ್ತೀನಿ, ನೋಡ್ತೀನಿ ನೀನು. ಯಾವುದು? ಸಕ್ಕನೇ ನೋಡು ಸಕನೆ ಕಾಡ ಚೆಲುವನು, ನೋಡು ಸಕನೆ ಕಾಡ ಚೆಲುವನು, ನೋಡು ಸಗನಿ ಕಾಡ ಚೆಲುವನು, ನೋಡು ಸಗನಿ ಕಾಡ ಚೆಲುವನು, ಕಾಡ ಚೆಲುವನು, ಕಾಡ ಚೆಲುವನು. ಮರದೊಳಲ್ಲಿ ಪಾಡುತ್ತಿರುವ ಬಿಕಗಳಿರವನು, ಮರದೊಳಲ್ಲಿ ಪಾಡುತ್ತಿರುವ ಬಿಕಗಳಿರುವನು, ಪಾಡುತ್ತಿರುವ ಬಿಕಗಳಿರವನು, ಬಿಕಗಳಿರವನು, ಕಾಡ ಚೆಲುವನು, ನೋಡು ಸಕನೆ ಸಗನಿ ಕಾಡ ಚೆಲುವನು, ನೋಡು ಸಗನಿ ಕಾಡ ಚೆಲುವನು, ಕಾಡ ಚೆಲುವನು, ಕಾಡ ಚೆಲುವನು, ಕಾಡ ಚೆಲುವನು. ಮರದೊಳಲ್ಲಿ ಆಡುತ್ತಿರುವ ಪಿಕಗಳಿರವನು, ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು, ಪಿಕಗಳಿರವನು, ಪಿಕಗಳಿರವನು.